ಇಲ್ಲ ಬರಲಿಲ್ಲ. ಅವರು ಈಗ ಶೇರ್ ಮಾಡಬೇಕಿತ್ತು. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಮನುಷ್ಯರಿಗೆ ಈ ಜಗತ್ತಿನಲ್ಲಿ ಬದುಕುವಂತಹ ಹಕ್ಕಿದೆ, ಅದರ ಜೊತೆಗೆ ಪ್ರಾಣಿಗಳಿಗೂ ಕೂಡ ಅಂಥದ್ದೇ ಹಕ್ಕಿದೆ. ಯಾಕಂತ ಹೇಳಿದ್ರೆ ಅವುಗಳಿಗೂ ಕೂಡ ಜೀವ ಇದೆ. ಅದರಲ್ಲೂ ಈ ಮೂಕ ಪ್ರಾಣಿಗಳ ಶೋಷಣೆ ಎಷ್ಟು ತಡಿಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ನಡೀತಾನೆ ಇದೆ, ನಮ್ಮ ಕಣ್ಣು ಮುಂದೆನೇ ನಡೀತಾ ಇರುತ್ತೆ. ಮೂಕ ಜೀವಿಗಳ ರೋದನೆಯನ್ನ ನಾವು ಇವತ್ತು ಕೇಳಿಸಿಕೊಳ್ಳುವಂತಹ ಸಮಯ. ಜನಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತು ಮೂಕ ಜೀವಿಗಳನ್ನು ನಾವು ಯಾಕೆ ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡುವ ಮನಸ್ಸಿರುವವರು ಹೇಗೆ ರಕ್ಷಣೆ ಮಾಡಬಹುದು, ಮೂಕ ಜೀವಿಗಳ ದತ್ತು ಸ್ವೀಕಾರ ಹೇಗೆ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾಣಿ ಪ್ರೇಮಿ ಉಷಾ ಸುವರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದೆ. ಚೆನ್ನಾಗಿದೆ. ಬಹಳ ಚೆನ್ನಾಗಿದ್ದೇನೆ. ಮೂಕ ಪ್ರಾಣಿಗಳ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಇರುತ್ತೆ, ಆ ಪುಣ್ಯ ಫಲ ಇರುತ್ತೆ. ಯಾಕಂತ ಹೇಳಿದ್ರೆ ಮೂಕ ಜೀವಿಗಳನ್ನು ತುಂಬ ಪ್ರೀತಿಸ್ತೀರಾ ನೀವು. ಮೊದಲನೇದಾಗಿ ಮೂಕ ಜೀವಿಗಳು ಅನ್ನುವಂಥ ವಿಚಾರ ಬಂದಾಗ ಎಲ್ಲ ಕಡೆ ನೋಡುವಂಥದ್ದು ನಮಗೆ ಶೋಕಿಗೋಸ್ಕರ ಅಥವಾ ಮುದ್ದಾಡ್ಲಿಕ್ಕೋಸ್ಕರ, ಆಟ ಆಡಲಿಕ್ಕೋಸ್ಕರ ನಮಗೆ ಮೂಕ ಜೀವಿಗಳು ಬೇಕು. ಆದರೆ ಅವುಗಳನ್ನು ಪೋಷಣೆ ಮಾಡೋ ವಿಚಾರದಲ್ಲಿ ನಾವೆಷ್ಟು ಸರಿಯಾಗಿದ್ದೇವೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೂಕ ಜೀವಿಗಳ ರಕ್ಷಣೆ ಆಗ್ತಾ ಇದೆಯಾ ಅಥವಾ ಕೇವಲ ಭಕ್ಷಣೆ ಮಾತ್ರ ಆಗ್ತಾ ಇದೆಯಾ ಅನ್ನುವಂಥ. ಹೌದು, ಈಗ ಕೆಲವರು ಪುಟ್ಟು ಮರಿ ಇರುವಾಗ ಅವುಗಳನ್ನು ಮನೆಗೆ ತಗೊಂಡು ಬರ್ತಾರೆ. ಎಲ್ಲರೂ ಮೊದಲು ಹಾಸಿಗೆಯಲ್ಲಿ ಸಹ ಮಲಗಿಸ್ತಾರೆ. ಅದು ಬಹುಶಃ ಈಗ ನಾನು ಈ ಯಾವುದು ನಮ್ಮ ದೇಸಿ ನಾಯಿಗಳು, ಅದು ನೋಡ್ಲಿಕ್ಕೆ ಚಿಕ್ಕಿರುವಾಗ ಚಂದ ಇರ್ತವೆ. ಈಗ ನಮ್ಮ ದೇಸಿ ನಾಯಿಗಳು ಯಾವ ನಾಯಿಗಿಂತಲೂ ಕಡಿಮೆ ಇಲ್ಲ, ಒಳ್ಳೆ ತುಂಬ ಚಂದ ಇರ್ತವೆ. ಈಗ ಅದನ್ನು ಚಿಕ್ಕ ಇರುವಾಗ ತಗೊಂಡು ಬರ್ತಾರೆ ಮನೆಯಲ್ಲಿ. ಒಂದು ವಾರಕ್ಕೆ ಸ್ನಾನ ಮಾಡಿಸ್ತಾರೆ, ಕೆಲವರು ದಿನ ಸ್ನಾನ ಮಾಡಿಸ್ತಾರೆ, ಹಾಸಿಗೆಯಲ್ಲಿ ಮಲಗಿಸ್ತಾರೆ, ಮುದ್ದಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಬೆಳೆಯುತ್ತಾ ಜನರು ಬ್ಯುಸಿ ಆಗ್ತಾರೆ ಮನೆಯವರು. ನಂತರ ಅವರಿಗೆ ಇವುಗಳಿಗೆ ಟೈಮ್ ಕೊಡಲಿಕ್ಕೆ ಅವರ ಹತ್ರ ಟೈಮ್ ಇಲ್ಲ. ಮತ್ತೆ ಅದನ್ನು ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಿನನಿತ್ಯ ಸ್ವಲ್ಪ ಸ್ವಲ್ಪ ಬ್ಯುಸಿ ಆದ ತಕ್ಷಣ ನಂತರ ಇವರಿಗೆ ಅದರ ಆಟ ಆಡಲಿಕ್ಕೆ ಟೈಮ್ ಇಲ್ಲ. ನಂತರ ಕಟ್ಟಿ ಹಾಕ್ತಾರೆ ಪಾಪ. ಅದಕ್ಕೆ ಮೋಷನ್ ಬಂದರೂ ಅದು ಬೊಬ್ಬೆ ಹೊಡಿದ್ರು ಇವರಿಗೆ ಕೇಳುವುದಿಲ್ಲ, ಅಥವಾ ಪಂಜರದಲ್ಲಿ ಹಾಕ್ತಾರೆ, ಅದು ಬೊಬ್ಬೆ ಹೊಡಿದ್ರೆ ಇವರಿಗೆ ಕೇಳುವುದಿಲ್ಲ. ಅವುಗಳಿಗೆ ಆಹಾರ ಇಟ್ಟಿದೆಯಾ ಅಥವಾ ನೀರಿಟ್ಟಿದೆಯಾ ಯಾವುದು ಇವರ ಗಮನಕ್ಕೆ ಬರುವುದಿಲ್ಲ ಹೆಚ್ಚಿನವರಿಗೆ. ನಂತರ ಅದು ಬೆಳೀತಾ ಅವುಗಳಿಗೆ ಪಾಪ ಡಿಪ್ರೆಷನ್ಗೆ ಹೋಗ್ತವೆ. ಇವರಿಗೆ ಅವುಗಳ ಒಂದು ಪಾಲನೆ ಪೋಷಣೆ ಮಾಡುವಷ್ಟು ಸಮಯವಿಲ್ಲ. ಅಂಥವ್ರು ನಿಜವಾಗ್ಲೂ ನಾಯಿಗಳನ್ನು ತರಬಾರ್ದು ಮನೆಗೆ. ತಂದ ಮೇಲೆ ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅವುಗಳನ್ನು ಸಾಯುವ ತನಕ ನಾವು ನೋಡಬೇಕು. ಒಂದು ನಾಯಿ ಆಗಲಿ, ಬೆಕ್ಕಾಗಲಿ, ಯಾವುದೇ ಪ್ರಾಣಿ ಆಗಲಿ ಮನೆಗೆ ನಾವು ಸಾಕಲಿಕ್ಕೆ ತಂದ ಮೇಲೆ ಅವುಗಳನ್ನು ಒಂದು ಸಾಯುವ ತನಕ ನಾವು ಮನೆಯ ಮಾಲೀಕರು ನೋಡುವುದು ಕರ್ತವ್ಯ. ಯಾಕೆಂದರೆ ಪಾಪ ಅವುಗಳು ನಮಗೆ ಡಿಪೆಂಡ್ ಆಗಿರ್ತವೆ. ಅವುಗಳಿಗೆ ಏನೋ ಹಸಿವೆ ಆಯಿತು ಅಥವಾ ಬಾಯಾರಿಕೆ ಆಯಿತು, ಯೂರಿನ್ ಮೋಷನ್ ಅದೆಲ್ಲ ಬರುವಾಗ ಅದು ಹೇಳ್ತದೆ, ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ. ನಾವು ಸಾಕಿದ ಮೇಲೆ ಅದನ್ನೆಲ್ಲ ನೋಟ್ ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಯಾವ ರೋಗ ಬಂದರೂ ಸಹ ತಕ್ಷಣ ಅದನ್ನು ಡಾಕ್ಟರ್ ಹತ್ರ ತೋರಿಸುವುದು, ಆ ಥರ ಎಲ್ಲ ಒಂದು ಪೋಷಣೆ ಮಾಡಿದರೆ ಮಾತ್ರ ಅವುಗಳು ಒಂದು ತುಂಬ ಬಾಳಿಕೆ ಬರುವುದು ನನ್ನ ಪ್ರಕಾರ. ಈ ನಮ್ಮ ನಿರ್ಲಕ್ಷ್ಯದಿಂದ ಅದು ಬೇಗ ಸಾಯುವ ಸಾಧ್ಯತೆ ಇದೆ ಅವುಗಳಿಗೆ ರೋಗ ಬಂದು. ಹೆಚ್ಚಿನವರಿಗೆ ಅದೆಲ್ಲ ತಿಳಿದಿರುವುದಿಲ್ಲ. ಕೆಲವರು ರೋಗ ಬಂದ ತಕ್ಷಣ ರಸ್ತೆಯಲ್ಲಿ ಬಿಡ್ತಾರೆ. ಒಳ್ಳೆ ಒಂದು ಪೋಷಣೆಯಲ್ಲಿ ನೋಡಿದರೆ ಅವುಗಳು ಚಂದದಲ್ಲಿ ನಮ್ಮ ಜೊತೆ ಇರ್ತವೆ, ಏನು ತೊಂದರೆ ಇಲ್ಲ. ನಾಯಿ ಅಂದರೆ ಒಂದು ಮನುಷ್ಯರ ಒಂದು ಅಟ್ಯಾಚ್ಮೆಂಟ್ ಇರುವಂಥ ಒಂದು ಪ್ರಾಣಿ. ಅದ ಕಾರಣ ಅವುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವುಗಳು ಕೂಡ ನಮ್ಮ ಜೊತೆ ಪ್ರೀತಿ ತೋರಿಸ್ತವೆ. ನೀವು ಒಳ್ಳೆ ಮಾತನ್ನು ಹೇಳಿದ್ರೆ, ಅದ್ರ ಜೊತೆಗೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನೀವು ಡಿಪ್ರೆಷನ್ ಅನ್ನುವಂಥದ್ದು ಮನುಷ್ಯರಿಗೆ ಡಿಪ್ರೆಷನ್ ಬರ್ತದೆ, ಅದು ನಾವು ಕೇಳಿದ್ದೇವೆ. ಮನುಷ್ಯರು ತೀರ ಜೀವನದಲ್ಲಿ ಏನು ಬೇಡ ಅಂತ ಆದಾಗ ಅಥವಾ ಜೀವನದಲ್ಲಿ ನನಗೆ ಏನಿಲ್ಲ ಅಂತ ಆದಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಅದಕ್ಕೋಗಿ ಒಂದು ಸೈಕ್ಯಾಟ್ರಿಸ್ಟ್ ಅಥವಾ
ಸೈಕಾಲಜಿ ಕಲ್ತಿರೋರ ಇರ್ತಾರೆ ಯಾರಾದರೂ ಸಹಕಾರ ಕೊಡ್ಲಿಕ್ಕೆ ಅಥವಾ ನಮ್ಮ ಕನ್ಸಲ್ಟ್ ಮಾಡೋದಾದ್ರೆ ಅದ್ರ ಜೊತೆಗೆ ನಮ್ಮ ಜೊತೆ ಇರುವಂಥ ಸ್ನೇಹಿತರು ಕುಟುಂಬದವರು ಇದನ್ನು ಹೊರಗೆ ಬರಲಿಕ್ಕೆ ಕೂಡ ಸಹಾಯ ಮಾಡ್ತಾರೆ. ಡಿಪ್ರೆಷನ್ ಅನ್ನುವಂಥ ವರ್ಡ್ ಮನುಷ್ಯರ ಬಗ್ಗೆ ಮಾತಾಡೋದಾದ್ರೆ ಆದರೆ ನಾಯಿಗಳಿಗೂ ಕೂಡ ಡಿಪ್ರೆಷನ್ ಬರುತ್ತಾ? ಮೂಕಜೀವಿಗಳು ಕೂಡ ಡಿಪ್ರೆಷನ್ ಒಳಗಾಗ್ತಾರ? ಹೌದು, ಖಂಡಿತ ಒಳಗಾಗ್ತವೆ. ಯಾಕೆಂದ್ರೆ ಪಾಪ ಅವುಗಳು ನಮ್ಮ ಒಂದು ಅಟ್ಯಾಚ್ಮೆಂಟ್ ಇಲ್ಲಿರುವಾಗ, ಯಾಕೆಂದ್ರೆ ಮೊದಲಿಗೆ ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತೇವೆ. ತದನಂತರ ಅದನ್ನು ನಾನು ಹೇಳಿದಲ್ಲ, ಪಂಜರದಲ್ಲಿ ತುಂಬ ಜನ ನಾಯಿಯನ್ನು ಕೊಂಡೋಗಿ 24 ಗಂಟೆ ಪಂಜರದಲ್ಲಿ ಕೂಡಿ ಹಾಕ್ತಾರೆ. ನಾನು ನೋಡಿದ್ದೇನೆ. ನನಗೆ ತುಂಬ ಜನರು ಕಾಲ್ ಮಾಡಿ ಸಹ ಹೇಳ್ತಾ ಇದ್ದಾರೆ, ಮೇಡಮ್ ಇಂತೆಂತ 24 ಗಂಟೆ ಪಂಜರದಲ್ಲಿ ಹಾಕುದು. ಸಣ್ಣ ಸಣ್ಣ ಪಂಜರ, ಅವುಗಳು ಇಡೀ ದಿನ ಬೊಬ್ಬೆ ಹೊಡಿತವೆ. ಅವುಗಳಿಗೆ ಯೂರಿನ್ ಮೋಷನ್ ಬಂದರೆ ಅದರಲ್ಲೇ ಮಾಡುದು. ಪಾಪ ಅದರಲ್ಲೇ ತವಳಿಕೊಂಡಿರ್ತವೆ. ಅವುಗಳಿಗೆ ಬೇರೆ ದಾರಿ ಇಲ್ಲ, ಎಲ್ಲಿ ಹೋಗುದು? ಅದು ನಮ್ಮನ್ನು ಕರೆದೆ ನಮಗೆ ಕೇಳುವಂತ ಇದಿಲ್ಲ. ಬ್ಯುಸಿ ಇರ್ತೇವೆ ನಾವು. ಬ್ಯುಸಿ ಇದ್ರೆ ನಾವು ಯಾಕೆ ನಾಯಿ ತರಬೇಕು? ಮನೇಲಿ ಒಂದಿಷ್ಟು ಜನರಿರುವಾಗ ಒಬ್ಬರಾದ್ರೂ ಅದನ್ನು ಟೇಕ್ ಕೇರ್ ಮಾಡಬೇಕು. ಎಲ್ಲರೂ ಬ್ಯುಸಿ ಇರೋದಾದ್ರೆ ನಾವು ನಾಯಿ ತರಲೇಬಾರ್ದು. ಅದು ಪಾಪ ಏನಾಗ್ತದೆ, ನಂತರ ಬೆಳೆದು ಅದು ಡಿಪ್ರೆಷನ್ಗೆ ಹೋಗ್ತದೆ. ಈಗ ಮನುಷ್ಯರು ನಾವೇ ನಮ್ಮನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ರೆ 24 ಗಂಟೆ ನಮಗೆ ಹುಚ್ಚಿಡಿಯೋದಿಲ್ವಾ? ಈಗ ಮನುಷ್ಯರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು. ನಾವು ಎಲ್ಲಿ ಮನೆಯಲ್ಲಿ ಜಾಸ್ತಿ ಇರ್ತೇವೆ, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಎಲ್ಲವೂ ನಮ್ಮ ಇಷ್ಟ ಪ್ರಕಾರ ನಾವು ತಿರುಗ್ತೇವೆ. ಅದೇ ಒಂದು ಮೂಕ ಪ್ರಾಣಿ ಸಹ, ಅದು ಸಹ ಒಂದು ಸ್ವತಂತ್ರ ಜೀವಿ. ನಾವು ಏನು ಮಾಡ್ತೇವೆ, ಈ ಒಂದು ಸ್ವತಂತ್ರವಾದ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಏನನ್ನು ತಂದು ನಾವು ಪಂಜರದಲ್ಲಿ ಕೂಡಿ ಹಾಕಿ ಅದರ ಸೌಂದರ್ಯವನ್ನು ನಾವು ನೋಡ್ತಾ ಇದ್ದೇವೆ ಹೆಚ್ಚಿನವರು. ಈಗ ಪಕ್ಷಿ ಕೂಡ ಅಷ್ಟೇ ನೋಡಿ, ಪಕ್ಷಿಯನ್ನು ತಂದು ಸಣ್ಣ ಸಣ್ಣ ಇದರಲ್ಲಿ ಹಾಕಿ ನಮಗೆ ಖುಷಿ ಅನಿಸ್ತದೆ. ಚಂದ ಪೇಂಟ್ ಎಲ್ಲ ಕೊಡ್ತಾರೆ ಪಂಜರಕ್ಕೆ, ಪಕ್ಷಿ ಕೂಡ ಚಂದ ಉಂಟು. ಆದರೆ ಅದು ಪಕ್ಷಿ ನಿಜವಾಗ್ಲೂ ಸಂತೋಷವಾಗಿ ಇದೆಯಾ ಇಲ್ವಾ, ಅದು ಯಾರು ಕೆಲವರು ಎಲ್ರಿಗೂ ನಾನು ಹೇಳೋದಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ, ಆದರೆ ಹೆಚ್ಚಿನವರಿದ್ದಾರೆ ಸಣ್ಣ ಸಣ್ಣ ಪಂಜರದಲ್ಲಿ. ಅದೇ ಈ ನಾಯಿ ಏನು ಗೊತ್ತಾ, ಅದನ್ನು ಪಂಜರದಲ್ಲಿ ಕೂಡಿ ಹಾಕಿ ಡಿಪ್ರೆಷನ್ಗೆ ಹೋಗ್ತವೆ. ನಂತರ ಅದಕ್ಕೆ ನೇಲ್ಸ್ ಎಲ್ಲ ಒಂಥರ ವಿಪರೀತ ಉದ್ದ ಬರ್ತದೆ, ಆ ಬೆರಳುಗಳು ಇನ್ಫೆಕ್ಷನ್ ಆಗ್ತವೆ, ಚರ್ಮ ರೋಗ ಬರ್ತವೆ. ನಿಧಾನ ಅದು ಆ ಯೂರಿನಲ್ಲೇ ಇದ್ದು ಬಿದ್ದು ಇದು ಇನ್ಫೆಕ್ಷನ್ ಆಗಿ ಸ್ಕಿನ್ನಿಗೆಲ್ಲ ಅದು ಸ್ಪ್ರೆಡ್ ಆಗಿ ಎಲ್ಲ ಹಾಳಾಗ್ತವೆ, ಕೂದಲೆಲ್ಲ ಉದುರ್ತವೆ. ಅದೆಲ್ಲ ಕಾರಣ ಆ ಡಿಪ್ರೆಷನ್ನಿಂದ ಆಗೋದು. ಸ್ವಲ್ಪ ಏನಂದರೆ ಆ ನಾಯಿಗಳನ್ನು ನಾವು ತಂದ ಮೇಲೆ ಸ್ವಲ್ಪ ಓಡಾಡಲಿಕ್ಕೆ ಬಿಡಬೇಕು. ಈ ಸಣ್ಣ ಮರಿ ತರುವಾಗ ಎಷ್ಟು ನಾವು ಅದನ್ನು ಆಟ ಆಡಲಿಕ್ಕೆ ಬಿಡ್ತೇವೆ ಅಷ್ಟು ಅದು ಹೆಲ್ದಿಯಾಗಿರ್ತದೆ. ನಂತರ ಬೇಗ ಅದರ ಒಂದು ಗ್ರೋತ್ ಇದೆ ಅಲ್ಲ, ಆಟ ಆಡ್ತಾ. ಈಗ ನಮ್ಮ ಮಕ್ಕಳನ್ನು ನಾವು ಯಾಕೆ ಆಟ ಆಡಲಿಕ್ಕೆ ಬಿಡೋದು? ಬೆಳವಣಿಗೆ ಬೇಗ ಆಗ್ತದೆ, ಒಂದು ಓಡುದಾ ಏನೋ ಒಂದು. ಈಗ ಈ ನಾಯಿಗಳನ್ನು ಇಡೀ ದಿನ ಕೂಡ ಅದು ಓಡಾಡಲಿಕ್ಕೆ ಆಗೋದಿಲ್ಲ, ಕೂತಲ್ಲಿ ಕೂತ್ಕೊಳ್ಳೋದು ಎಷ್ಟು ಅಂತ ಬೆಳವಣಿಗೆ ಆಗೋದಿಲ್ಲ. ಅದು ಚಂದದಲ್ಲಿ ಅದು ಒಂದು ಓಡಾಡ್ತಿರ್ಬೇಕು, ಹೆಲ್ದಿ ಇರಬೇಕು ಅಂತಾದರೆ ಅದಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ, ಒಂದು ಬೆಳಿಗ್ಗೆ ಅದು 1-2 ಗಂಟೆ ಅದನ್ನು ಓಡಾಡಲಿಕ್ಕೆ ಬಿಡಿ, ಮೋಷನ್ ಮಾಡ್ತದೆ, ಸ್ವಲ್ಪ ಆಟ ಆಡ್ತದೆ, ಬರ್ತದೆ. ನಂತರ ಅದರ ಗೂಡನ್ನೆಲ್ಲ ಕ್ಲೀನ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ನಾವು ಯಾವಾಗಲೂ. ಮೊದಲು ಅದರದ್ದು ಅನ್ನ ಹಾಕುವ ತಟ್ಟೆ ಅಥವಾ ನೀರು ಕುಡಿಯುವುದು, ಅದು ದಿನನಿತ್ಯ ನಾವು ಕ್ಲೀನ್ ಮಾಡಿ ನೀರನ್ನೆಲ್ಲ ಹಾಕಬೇಕು. ಅನ್ನ ಕೂಡ ಹಾಕುವ ತಟ್ಟೆ ಸ್ವಚ್ಛ ಇರಬೇಕು. ನಂತರ ನಾಯಿಯನ್ನು ಕೂಡ ಒಂದು ವಾರಕ್ಕೊಮ್ಮೆ ಸ್ನಾನ ಮಾಡಿಸಿದ್ದು ತುಂಬ ಒಳ್ಳೆಯದು. ಅಥವಾ ಅಷ್ಟು ಪುರುಸೊತ್ತಿಲ್ಲದೆ ಒಂದು 15 ಡೇಸ್ಗೆಲ್ಲ ಮಾಡಿಸಿದ್ರು ಓಕೆ, ತೊಂದರೆ ಇಲ್ಲ. ಒಂದು ವೇಳೆ ಅದರ ಸ್ಕಿನ್ ಎಲ್ಲ ಹಾಳಾಗದ ಹಾಗೆ, ಕೆಲವು ನಾಯಿಗಳಿಗೆ ಒಳ್ಳೆ ಮಾಡಿ ನಾವು ನೋಡಿಕೊಂಡ್ರೆ ಚೆನ್ನಾಗಿರ್ತವೆ. ಈ ಎಲ್ಲ ಕಾರಣದಿಂದ ನಾಯಿಗಳು ಡಿಪ್ರೆಷನ್ಗೆ ಹೋಗಿ ಅದಕ್ಕೆ ರೋಗ ಬರ್ತವೆ. ಆದ ಕಾರಣ ಸ್ವಲ್ಪ ಫ್ರೀಡಮ್ ಕೊಡಿ. ಬೆಳಿಗಿಂದ ಸಂಜೆ ತನಕ ಕಟ್ಟಿ ಹಾಕಿದರೆ ರಾತ್ರಿಯಿಂದ ಬೆಳಿಗ್ಗೆ ಬಿಡಿ. ಇಲ್ಲದೆ ಯಾವುದೋ ಒಂದು ಟೈಮ್ 24 ಗಂಟೆ ಕಟ್ಟಿ ಹಾಕೋದು ನಿಜವಾಗ್ಲೂ ತಪ್ಪದು ಪ್ರಾಣಿಗಳಿಗೆ. ಅದೊಂದು ಚಿತ್ರಹಿಂಸೆನೆ. ಪಾಪ ಅವುಗಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾರ ಹತ್ರ ಹೇಳೋದು? ಒಳಗಿಂದ ಒಳಗೆ ಅದು ಅಳ್ತಾ ಇರ್ತವೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಾಣಿ ಸಾಕಿದ ಮೇಲೆ ಎಲ್ಲವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹಾಗೆ ಅವುಗಳಿಗೂ ಇಲ್ಲ. ನಾವು ಕೆಲಸಕ್ಕೆ ಹೋಗುವವರಾದರೆ ಸರಿ, ನಾವು ಕೆಲಸಕ್ಕೆ ಹೋಗ್ತೇವೆ, ಮನೇಲಿ ಯಾರು ಇರೋದಿಲ್ಲ, ಸರಿ, ನಾವು ಕೆಲಸ ಬಿಟ್ಟು ಬರುವಾಗ ಅವುಗಳನ್ನು ಬಿಡಿ. ಸ್ವಲ್ಪ ನಾವು ಆಚೆ ಈಚೆ ಓಡಾಡುವಾಗ ನಮ್ಮ ಜೊತೆ ಆಚೆ ಈಚೆ ಅದು ಎಲ್ಲೂ ಹೋಗೋದಿಲ್ಲ. ಪುಟ್ಟ ಅದು ಇರುವಾಗಲೇ ಅದನ್ನು ಸ್ವಲ್ಪ ಬಿಟ್ಟರೆ ಅದರ ಜಾಗವೇ ಅದಕ್ಕೆ ಗೊತ್ತಿರ್ತದೆ, ಎಲ್ಲೋಗಿ ಒಂದು ಕಡೆಯಲ್ಲಿ ಮಲಗ್ತವೆ. ಅದೇ ಹೇಳೋದು ನಾನು, ಡಿಪ್ರೆಷನ್ ಆ ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗ್ತವೆ ಪ್ರಾಣಿಗಳು. ಕಟ್ಟಿ ಹಾಕ್ತಾರೆ ಕೆಲವರು. ಸಣ್ಣ ಮರಿ ಅಂತ ಒಂದು ದೊಡ್ಡ ದೊಡ್ಡ ಚೈನಲ್ಲಿ ಕಟ್ಟಿ ಹಾಕುದು, ಅದು ಭಾರ ಆಗ್ತದೆ. ಈ ಮರಿಗಿಂತ ದೊಡ್ಡ ದೊಡ್ಡ ಚೈನ್ ಮತ್ತೆ ಟೈಟ್ ಮಾಡಿ ಹಾಕುದು. ಅದು ಬೆಳೆಯುತ್ತಾ ಅದಕ್ಕೆ ಟೈಟ್ ಆಗ್ತದೆ ನೋಡಿ. ಮತ್ತೆ ಇಲ್ಲಿ ಗಾಯ ಆಗಿ ಹುಳು ಆಗ್ತದೆ. ಎಷ್ಟೋ ನಾವು ರಸ್ತೆಯಲ್ಲಿ ನೋಡಿದೆ ಮನೆ ನಾಯಿ ತಪ್ಪಿಸಿ. ಅದನ್ನೆಲ್ಲ ಒಬ್ಸರ್ವ್ ಮಾಡಬೇಕು. ಸ್ವಲ್ಪ ಬೆಳೆಯುತ್ತಾ ಹೀಗೆ ತೆಗೆದು ಸ್ವಲ್ಪ ಲೂಸ್ ಇದೆಯಾ ಸ್ವಲ್ಪ ಲೂಸ್ ಮಾಡ್ತಾ ಬರಬೇಕು. ಇದೆಲ್ಲ ನಾವು ಒಬ್ಸರ್ವ್ ಮಾಡಬೇಕು ಪ್ರಾಣಿಗೆ. ಇಷ್ಟು ಅಬ್ಸರ್ವ್ ಮಾಡೋದಕ್ಕೆ ಆಗದವರು ಪ್ರಾಣಿಗಳನ್ನ ಸಾಕಬಾರ್ದು ಅಂತ ಹೇಳ್ತಾ ಇದ್ದೀರಾ. ಈಗ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ತೀವಿ, ದೂರದ ಪ್ರದೇಶಕ್ಕೆ ಟ್ರಾವೆಲ್ ಮಾಡ್ತೀವಿ, ನಾವು ಹೋಗುವಂತಹ ದಾರಿಯಲ್ಲಿ ಎಷ್ಟು ನಾಯಿಗಳ ಹೆಣ ಬಿದ್ದಿರ್ತದೆ ಅಂತ ಹೇಳಿದ್ರೆ, ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು, ಕಾಮುಗ್ಗ ಡೆಡ್ ಬಾಡಿ ಆಗಿ ಬಿದ್ದಿರುತ್ತೆ.
ಇದು ಯಾವ ಕಾರಣದಿಂದ ಹೀಗೆಲ್ಲ ಆಗ್ತಾ ಇದೆ? ಪ್ರಾಣಿಗಳನ್ನ ಹೊಡ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭನಾ ಅಂತ ಕೇಳೋದು. ಸುಲಭ ಅಲ್ಲ ಪಾಪ, ಜೀವ ನೋಡಿ. ಈಗಿನ ಕಾಲದಲ್ಲಿ ನೀವು ಹೇಳಿದ ಹಾಗೆ ಪ್ರಾಣಿ ಎಲ್ಲ ಮನುಷ್ಯರನ್ನೇ ಹೊಡೆದುಕೊಂಡು ಹೋಗ್ತಾರೆ ನೋಡಿ. ಪ್ರಾಣಿ ಈಗಿನ ಮನುಷ್ಯರಿಗೆ ಲೆಕ್ಕವೇ ಇಲ್ಲ. ಆದ ಕಾರಣ ಸ್ವಲ್ಪ ಮಾನವೀಯತೆ ಬೇಕು. ಈಗ ಮನುಷ್ಯರು, ಈಗ ನಾವು ಸಹ ಒಂದು ಪ್ರಾಣಿ ಜೀವದಿಂದವೇ ಎಲ್ಲ ಆಗಿ ಮನುಷ್ಯ ಜನ್ಮಕ್ಕೆ ಬರ್ತೇವೆ. ಆವಾಗ ನಮ್ಮ ಎದುರುಗಡೆನೆ ಒಂದು ನಾಯಿಗಳು ಕೇವಲ ಸಹಜವಾಗಿ ಅವುಗಳು ಒಂದು ಸ್ಪೀಡಾಗಿ ಓಡ್ತವೆ ವೆಹಿಕಲ್ ಬರುವಾಗ. ನಮಗೆ ಗೊತ್ತಿಲ್ಲದೆ ಒಂದು ಅಡಿಗೆ ಬಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಗೊತ್ತಿದ್ದು ಒಂದು ನಾಯಿ ಕ್ರಾಸ್ ಆಗ್ತಿದೆ ಅಂತ ಸ್ವಲ್ಪ ನಿಧಾನವಾಗಿ ಓಡಿಸ್ಬೋದು. ಬೇಕು ಅಂತಲೇ ಕೆಲವು ಮಲಗಿದ ನಾಯಿಯ ಮೇಲೆ ಗಾಡಿ ಓಡಿಸ್ತಾರೆ. ಎಷ್ಟು ಕೇಸ್ ನಾವೀಗ ಫೇಸ್ಬುಕ್ನಲ್ಲಿ ತುಂಬ ನೋಡ್ತಿದ್ದೇವಲ್ಲ, ಮಲಗಿದ್ದ ನಾಯಿಯ ಮೇಲೆ ಬೇಕು ಅಂತಲೇ ಗಾಡಿ ಓಡಿಸೋದು. ಅದೆಲ್ಲ ನಿಜವಾಗ್ಲೂ ಮಾನವೀಯತೆ ಅಲ್ಲ. ಅದು ಏನಾಗ್ತದೆ ಗೊತ್ತಾ, ಇವತ್ತು ನಾವು ಮಾಡಿದ ಪಾಪ ಕರ್ಮ ಅದು ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತವೆ. ನಾವು ಬೇಕು ಬೇಕು ಅಂತಲೇ ಒಂದು ಪ್ರಾಣಿಗೆ ಅನ್ಯಾಯ ಮಾಡೋದು. ಈ ಕೆಲವರು ಅಂಗಡಿ ಬಾಗಿಲಿನಲ್ಲಿ ಇದ್ದ ಒಂದು ಸ್ವಲ್ಪ ಮಲಗಿ ಇದ್ದರೆ ನಾಯಿ, ಅದನ್ನು ಕಲ್ಲು ಹೊಡೆದು ಓಡಿಸ್ತಾರೆ. ಅದು ಟಪ್ಪ ಓಡುವಾಗ ಎದುರಲ್ಲಿ ವೆಹಿಕಲ್ ಬರ್ತದೆ. ಅವೇ ಪಾಪ ಅದಕ್ಕೆ ಗೊತ್ತುಂಟು, ಅದು ವೆಹಿಕಲ್ ಅವನಿಗೆ ಸಹ ಗೊತ್ತಿಲ್ಲ. ಈ ಕೆಲವು ನಾನು ನೋಡಿದರೆ ಅಂಗಡಿಯವರು ಒಂದು ಓಡಿಸುವ ಪೆಟ್ಟಿಗೆ ಅದು ಆಚೆ ರಸ್ತೆಗೆ ಓಡುವಾಗ ಬ್ಯುಸಿ ಇರುವ ಒಂದು ರಸ್ತೆಯಲ್ಲಿ ನಾಯಿ ಅಡಿಗೆ ಬೀಳ್ತದೆ, ವಾಹನದ ಅಡಿಗೆ. ಆಚೆಯಿಂದ ಮತ್ತೆ ಪುನಃ ಅವರು ಬೈಲಿಕ್ಕೆ ಆಯ್ತು. ಆಚೆಯಿಂದ ಈ ಟೂ ವೀಲರ್ನಾದರೆ ಪಾಪ ಅವರಿಗೆ ಸಹ ಪೆಟ್ಟಾಗ್ತದೆ ನೋಡಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ಈ ನಾಯಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ. ಈಗ ವಾಹನದ ಅಡಿಗೆ ಬೀಳಿಕೆ ಯಾಕೆ ಕಾರಣ? ನಾಯಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ. ಇವುಗಳು ಹೆಚ್ಚಾಗಿ ನಾನು ಹೇಳುದು ನಾಯಿಗಳಿಗೆ, ಬೇಕಾದ್ರೆ ಅಷ್ಟು ರಸ್ತೆಗೆ ಬರುವುದಿಲ್ಲ. ಈ ನಾಯಿಗಳು ಜಾಸ್ತಿ. ತುಂಬಾ ಜನರು ಹೇಳ್ತಾರೆ ನಾಯಿದು ಕಾಟ, ನಾಯಿದು ಕಾಟ. ಯಾಕೆ ಕಾಟ? ನಾವು ನಾಯಿಗಳಿಗೆ ಯಾಕೆ ಹೇಳಬೇಕು? ಇದು ಯಾಕೆ ಬರ್ತದೆ? ಮನೆಯವರು ಮನೆಯಲ್ಲಿ ನಾಯಿ ಸಾಕಿ ಮರಿ ಹಾಕಿಸಿ ಅದನ್ನು ತಂದು ರಸ್ತೆಗೆ ಬಿಡುದು. ಅದೇ ಮರಿಗಳು ಬೆಳೆದು ಕಸ ಕಡ್ಡಿ ಕೆಲವು ಸಾಯ್ತವೆ, ಕೆಲವು ಚೆನ್ನಾಗಿದ್ರೆ ಯಾರೋ ಎತ್ಕೊಂಡು ಹೋಗ್ತಾರೆ. ಅದೇ ಏನಾದರೂ ಉಳ್ದದು ಕಸ ಕಡ್ಡಿ ತಿಂದು ಬೆಳೀತವಲ್ಲ, ಅದು ಮತ್ತೆ ಮತ್ತೆ ಮರಿ ಹಾಕುದು. ಅದೇ ಬೆಳೆದು ಬೆಳೆದು ಸಂತಾನ ಜಾಸ್ತಿ, ಮತ್ತು ಬೀದಿ ನಾಯಿ ಜಾಸ್ತಿ ಆಗಲೇಬೇಕಲ್ಲ. ಈ ಮನೆಯಲ್ಲಿ ಸಾಕಿದವರು ಅದಕ್ಕೆ ಒಂದು ಮರಿ ಹಾಕದಂತೆ ಸರ್ಜರಿ ಮಾಡಿಸಿದರೆ ತುಂಬ ಒಳ್ಳೆಯದು. ಈಗ ನಾವು ಒಂದು ನಾಯಿ ಮನೆಗೆ ತರ್ತೇವೆ ನೋಡಿ, ಆವಾಗ ಅದು ಮರಿ ಹಾಕದಂತೆ ಅದಕ್ಕೆ ಒಂದು 7 ತಿಂಗಳು ಆದ ತಕ್ಷಣ ಮರಿ ಹಾಕದಂತೆ ಒಂದು ಸರ್ಜರಿ ಮಾಡಿದರೆ ನಾಯಿಗಳು ಜಾಸ್ತಿ ಆಗೋದಿಲ್ಲ. ಈ ರಸ್ತೆಗೆ ಬಂದು ಆಕ್ಸಿಡೆಂಟ್ ಆಗಲಿಕ್ಕೆಲ್ಲ ಕಾರಣವೇ ನಾಯಿಗಳು ಜಾಸ್ತಿ ಆಗಿ. ತುಂಬ ಕಡೆ ಒಟ್ಟಾರೆ ವೆಹಿಕಲ್ಸ್ ಈಗ ಒಟ್ಟಾರೆ ಓಡಿಸ್ತಾರೆ ನೋಡಿ. ಒಂದು ಪ್ರಾಣಿ ಕಾಣುವುದೇ ಇಲ್ಲ ಯಾರಿಗೂ. ಬೆಕ್ಕಂತೂ ಇಷ್ಟು ಸಣ್ಣ ಜೀವಿಯಾಗಿ ಯಾರಿಗೂ ಕಾಣುವುದಿಲ್ಲ ಬಿಡಿ. ನೀವು ಹೇಳಿದಾಗೆ ಈ ಹೈವೇಲೆಲ್ಲ ಹೋಗುವಾಗ ಎಲ್ಲ ಪೋಸ್ಟರ್ ಥರ ಅಪ್ಪಚ್ಚಿಯಾಗಿರ್ತದೆ. ಕೆಲವು ಒಂದು ಅರ್ಧ ಜೀವ ಸತ್ತು ಹೋಗಿದ್ರೆ ಸಹ ಮತ್ತೆ ವಾಹನ ಅದರ ಮೇಲೇ ಹೋಗ್ತದೆ, ಅದು ಪೋಸ್ಟರ್ ಆಗುವ ತನಕ ಅಲ್ಲೇ. ಈಗ ನಮ್ಮಂಥವರಿಗೆ ಯಾರಿಗಾದರೂ ಕಂಡ್ರೆ ಹೈವೇಲಿ ಸಾಧ್ಯ ಇಲ್ಲ, ನಾವು ಗಾಡಿ ನಿಲ್ಲಿಸಿ ಪ್ರಾಣಿಯನ್ನು ಬದಿಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸ್ವಲ್ಪ ವೆಹಿಕಲ್ ಕಡಿಮೆ ಇದ್ದರೆ ನಾವು ಒಂದು ಬದಿಗೆ ತಂದು ಇಡ್ಬೋದು. ಅದು ಮತ್ತೆ ಮತ್ತೆ ಪೋಸ್ಟರ್ ಆಗುವ ಬದಲು ಬದಿಗೆ ತಂದು ಇಟ್ಟರೆ ಏನು ಲಾಸ್ ಆಗೋದಿಲ್ಲಲ್ಲ ಪ್ರಾಣಿಗಳನ್ನು. ನೀವು ಸಂತಾನಹರಣ ಚಿಕಿತ್ಸೆ ಬಗ್ಗೆ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಇವತ್ತು ಮಾತಾಡಲೇಬೇಕಾದಂತಹ ಟಾಪಿಕ್. ಯಾಕಂತ ಹೇಳಿದರೆ ಮನುಷ್ಯ ಅವನಿಗೆ ಗೊತ್ತಿದೆ ಅವನ ಸಂತಾನ ಎಷ್ಟು ಇರಬೇಕು ಅನ್ನುವಂಥ, ಅವನಿಗೆ ಅದರ ಅವೇರ್ನೆಸ್ ಇದೆ. ಅವನು ಬೇಕಾದಾಗ ಆಪ್ರೇಷನ್ ಮಾಡ್ಕೊಳ್ತಾರೆ, ಮಕ್ಕಳಿಷ್ಟು ಸಾಕು ತಿಳಿದಾಗ ಆಪ್ರೇಷನ್ ಮಾಡ್ಕೊಳ್ತಾರೆ. ಅದು ಅಟ್ ಎ ಟೈಮ್ ನಾಯಿ ಒಂದಲ್ಲ ಎರಡಲ್ಲ 10 ಮರಿಗಳಿಗೂ ಕೂಡ ಜೀವ ಕೊಡಬಹುದು, 5-6 ಮರಿಗಳಿಗೂ ಕೂಡ ಜೀವ ಕೊಡಬಹುದು. ಅಥವಾ ಒಂದು ಮರಿಯೇ 2 ಮರಿಯೇ ಅದೊಂದು ಕೂಡ ಜೀವವೇ. ಸಂತಾನಹರಣ ಚಿಕಿತ್ಸೆ ಇದ್ದೂ ಕೂಡ ನಾವು ಅದನ್ನು ಮಾಡಿಸ್ತಾ ಇಲ್ಲ. ಮಾಡಿಸಿದ್ರೆ ಬಹುಶಃ ಪ್ರಾಣಿಗಳನ್ನು ಅಥವಾ ನಾಯಿಗಳನ್ನು ಹೀಗೆ ಬೀದಿಯಲ್ಲಿ ಬಿಡುವಂಥದ್ದು ತಪ್ಪುತ್ತಾ ಇತ್ತು. ಈ ಚಿಕಿತ್ಸೆ ಬಗ್ಗೆ ಯಾಕೆ ಜನರಿಗೆ ಇನ್ನೂ ಅವೇರ್ನೆಸ್ ಇಲ್ಲ? ಈ ಚಿಕಿತ್ಸೆ ಯಾಕೆ ಮಾಡಿಸ್ಬೇಕು? ಈ ಚಿಕಿತ್ಸೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ಯಾಕೆ ಮಾಡಿಸ್ಬೇಕಂದ್ರೆ ನಾನು ಹೇಳಿದಲ್ಲ, ಆದಷ್ಟು ಸಂಖ್ಯೆ ನಾವು ನಾಯಿಗಳ ಸಂಖ್ಯೆ ಕಡಿಮೆ ಮಾಡೋ ಒಂದು ಉದ್ದೇಶದಿಂದ. ನಾವು ಯಾಕೆ ಕಡಿಮೆ ಮಾಡಬೇಕು ನಾಯಿಗಳನ್ನು? ಯಾಕೆ ಅಂದರೆ ನೋಡಿ, ಅವುಗಳಿಗೆ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡುವುದಿಲ್ಲ ಈ ಸಮಾಜದಲ್ಲಿ. ಅಲ್ಲಿ ಕೂತ್ರೆ ಆಗೋದಿಲ್ಲ, ಇಲ್ಲಿ ನಿಂತರೆ ಆಗೋದಿಲ್ಲ. ನಾಯಿಗಳು ಹೇಸಿಗೆ ಆಗ್ತದೆ ಜನರಿಗೆ. ಒಂದು ಬೀದಿ ನಾಯಿ ಅಂದರೆ ಒಂದು ಅಸಹ್ಯ ಆಗಿ ಹೋಗಿದೆ ಇವಾಗ ನೋಡಲಿಕ್ಕೆ. ಕೆಲವು ಪಾಪ ಚರ್ಮ ರೋಗದಿಂದ ಒಂದು ಮಲಗಿದರೆ ಅದನ್ನು ನೋಡಿ ಹೇಸುವವರೇ ವಿನಃ ಅದರ ಮೇಲೆ ಕರುಣೆ ಬರುವವರು ಬಹಳ ಕಡಿಮೆ. ಈಗ ಮನುಷ್ಯರೇ ನೋಡಿದ್ರಲ್ಲ, ಕೊರೋನಾ ಟೈಮಲ್ಲಿ ಹತ್ರ ಹೋಗ್ಲಿಕ್ಕೆ ಹೇಸ್ತಿದ್ರು, ಅಂಥದ್ರಲ್ಲಿ ಇನ್ನು ನಾಯಿಯನ್ನು ಹತ್ರ ಮಾಡ್ತಾರೆ. ಆವಾಗ ಇದು ಯಾಕಂದರೆ ನಾವು ಕಡಿಮೆ ಮಾಡೋ ಉದ್ದೇಶ ಏನಂದರೆ, ಇದೊಂದು ಪಾಪ ಅವುಗಳು ಕಷ್ಟ ಅನುಭವಿಸಬಾರ್ದು. ಅವುಗಳಿಗೆ ಆಹಾರದ ಕೊರತೆ ಇದೆ, ಯಾರು ಊಟ ಹಾಕ್ತಾರೆ? ಇತ್ತೀಚೆಗೆ ಒಂದು ಕೊರೋನಾ ಟೈಮಲ್ಲಿ ಸ್ವಲ್ಪ ಕೆಲವರು ಕರುಣೆ ತೋರಿ ಆಹಾರ ನೀಡಲಿಕ್ಕೆ ಶುರು ಮಾಡಿ ಸ್ವಲ್ಪ ಜನರು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ.
ಇದು ಒಂದು ನಾವು ಜಾಸ್ತಿ ಆಗಬಾರದೆಂಬ ಉದ್ದೇಶದಿಂದ ಇದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸುವುದು. ಈಗ ನಾವು ಒಂದು ಮರಿ ಮನೆಗೆ ತಂದಾಗ ಅದಕ್ಕೆ 7 ತಿಂಗಳು ಕಳೆದ ತಕ್ಷಣ ಅದಕ್ಕೆ ಒಂದು ಮರಿ ಹಾಕದಂತೆ Yes, ಒಂದು ಸಂತಾನ ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸತೀಶ್ ಅಂತೇಳಿ. ಓಕೆ. ಇಲ್ಲಿ ಏನಾಗ್ತಿದೆ, ನಾಯಿಗಳನ್ನ ಈಗ ಯಾವುದೇ ವಸ್ತುವಲ್ಲಾಗ್ಲಿ, ಒಂದು ನಾಯಿ ಆಗ್ಲಿ ಪ್ರಾಣಿ ಆಗ್ಲಿ, ನಾವು ಅದನ್ನ ಯಾವ ರೀತಿ ನೋಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾಯಿ ಅಂತ ಕೂಡಲೇ ಈ ಬೀದಿ ನಾಯಿಗಳಂತ ಹೇಳಿದ್ರೆ, ಈಗ ಅವರು ಮನೆಯಲ್ಲೇ ತಂದು ಅದನ್ನು ಬೀದಿಗೆ ಬಿಡುವುದಲ್ವಾ. ಈಗ ಇಂಗ್ಲಿಷ್ ತಳಿಗಳನ್ನಾಗಿರ್ಬೋದು, ಅವ್ರು ಹೇಗೆ ಅಷ್ಟು ಪ್ರೀತಿ ಮಾಡಿ ಸಾಕ್ತಾರೋ ಅದನ್ನು ಈ ನಾಯಿಗಳಿಗೂ ಪ್ರೀತಿ ಮಾಡಿ ತೋರಿಸಿದ್ರೆ ಅವು ಚೆನ್ನಾಗಿ ಬದುಕ್ತವೆ. ಮತ್ತೊಂದು ಮಾನವನ ಜೀವನದ ಅವಿಭಾಜ್ಯ ಅಂಗ. ಇದು ಏನು ಗೊತ್ತಾ, ಇದು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆ ಆದಾಗಿದೆ. ಕನ್ನಡ ಮೀಡಿಯಂ ಹೋದ ಕೂಡಲೇ ನಾವು ಅವ್ರು ಓದಿದಾರ ಬರ್ದಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತ ಅದ್ರ ಗೋಜಿಗೆ ಹೋಗುದಿಲ್ಲ. ಅದೇ ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ಸಾಯಂಕಾಲ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತೇವೆ ಅಲ್ವಾ. ಈ ಇದು ಜನಜಾಗೃತಿ ಮೂಕ ಜೀವಿಗಳ ರಕ್ಷಣೆ ಮತ್ತು ದತ್ತು ಇದೊಂದು ಒಳ್ಳೆಯ ಸಬ್ಜೆಕ್ಟ್ ಅಂತ ಹೇಳ್ತೇನೆ, ಒಳ್ಳೆಯ ನಿರ್ಧಾರ. ಹಾಗಾಗಿ ನಾನು ಜನರಲ್ಲಿ ಮನವಿ ಮಾಡುವುದು ಏನಂತ ಹೇಳಿದ್ರೆ, ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೆ ಒಂದು ಪ್ರಾಣಿಗ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ಬೋದು. ಅಥವಾ ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಒಂದು ನಾಯಿ ಬೇಡ ಅಂತ ಇರ್ತದೆ, ಬೇಡ ಅಂತ ಆದವರು ಒಂದು ಅದಕ್ಕೆ ಎಲ್ಲಿ ಸಂಬಂಧಪಟ್ಟವರಿಗೆ ಕೊಟ್ರೆ ಅವರು ಮುಂದಿನ ವ್ಯವಸ್ಥೆಯನ್ನು ಮಾಡ್ಬೋದಲ್ವಾ. ಅದೇ ಬೀದಿಗಳಿಗೆ ಬಿಡುವುದಕ್ಕಿಂತ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಮುನ್ಸಿಪಾಲಿಟಿ ಅವರು ತಗೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಅಂತ ಯಾರಿಗೆ ಗೊತ್ತು ಅಲ್ವಾ. ಇದನ್ನು ಸಹಿತ ಹಾಗೆ ಈಗ ದತ್ತು ತಗೊಳ್ಳುವವರು ಹೇಗೆ ತಗೊಳ್ತಾರೆ, ಹಾಗೆ ಇದ್ರದ ಬಗ್ಗೆ ಒಂದು ಕಾಳಜಿ ವಹಿಸಿದ್ರೆ ಒಳ್ಳೇದು. ಅಂದ್ರೆ ಅನೇಕ ಜನರ ಜೀವನ ರಕ್ಷಣೆಯೂ ಆಗ್ಬಹುದು. ಅಂದ್ರೆ ಬೀದಿ ಬಿಟ್ಟ ನಾಯಿಗಳು ಎಲ್ಲವೂ ಆರೋಗ್ಯವಾಗಿ ಕ್ಷೇಮವಾಗಿ ಇರುವುದಿಲ್ಲ. ಅದ ಮರ್ಲ ನಾಯಿ ಕಚ್ಚಿತ್ತು, ಇದು ರೇಬಿಸ್ ರೋಗಕ್ಕೆಲ್ಲ ಸುತ್ತಾಕ್ಬಹುದು, ಅದು ಅನೇಕ ಪ್ರಾಣಕ್ಕೆ ಹರಣ ಆಗ್ತದೆ. ಅದಕ್ಕೆ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಒಂದು ಉತ್ತಮ ಅಂತೇಳಿ ನನ್ನ ಅನಿಸಿಕೆ. ಎಸ್ ಸರ್, ತುಂಬಾ ಒಳ್ಳೆ ಮಾಹಿತಿ ಆ್ಯಂಡ್ ಪಾಯಿಂಟ್ಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜನರಿಗೆ ಜಾಗೃತಿ ಆಗಬೇಕು, ಅದಕ್ಕೋಸ್ಕರ ಜನ ಜಾಗೃತಿ. ಇವತ್ತು ಹೇಳ್ತಾ ಇದ್ರಿ ನೀವು ಸಂತಾನಹರಣ ಚಿಕಿತ್ಸೆ ಬಗ್ಗೆ, ಅವರು ಕೂಡ ಅದನ್ನೇ ವಿಷಯವನ್ನ ಹೇಳಿದ್ರು. ಆಪ್ಷನ್ ಇದೆ, ನಾವು ಮಾಡ್ತಾ ಇಲ್ಲ, ಗೊತ್ತಿದೆ ನಮಗೆ ಅದಕ್ಕೆ ಎಷ್ಟು ಖರ್ಚಾಗ್ಬೋದಪ್ಪ ಹೆಚ್ಚು ಅಂತ ಹೇಳಿದ್ರೆ, ನಾವು ಊಟ ಮಾಡಿ ಉಳಿದ ಊಟವನ್ನ ನಾಯಿಗಳಿಗೆ ಹಾಕ್ತೇವೆ. ಹೌದಾ, ಮನೆಯಲ್ಲಿ ನಾಯಿ, ಅದಕ್ಕೂ ಹೆಚ್ಚು ಖರ್ಚು ಮಾಡೋದಿಲ್ಲ. ಈಗ ಸಂತಾನಹರಣ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರು, ಕಂಟಿನ್ಯೂ. ಹೌದು, ಸಂತಾನಹರಣ ಚಿಕಿತ್ಸೆ ಮಾಡಿಸಿದ್ರೆ ತುಂಬಾ ಒಳ್ಳೇದು. ನಾವು ಒಮ್ಮೆ ಮನೆಗೆ ನಾಯಿಯನ್ನು ತಂದ್ರೆ 7 ತಿಂಗಳು ಆದ ತಕ್ಷಣ ದಯವಿಟ್ಟು ಒಂದು ನಿಮ್ಮ ಹತ್ತಿರದ ಯಾವುದಾದ್ರು ವೆಟರ್ನರಿ ಕ್ಲಿನಿಕ್ಕಿಗೆ ಹೋಗಿ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿ, ಆದ ನಂತರ ಒಂದು 3-4 ದಿನ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಅಂದ್ರೆ ಗರ್ಭಕೋಶ ತೆಗೆಯುವುದು, ಅದಕ್ಕೆ ನೋಡಿ ಮನುಷ್ಯರಿಗೆ ಎಷ್ಟು ನೋವಿರ್ತದೆ. ನಾವು ಒಂದು 10 ದಿವಸ 15 ದಿವಸ ಅಡ್ಮಿಟ್ ಆಗಿರ್ತೇವೆ ಹಾಸ್ಪಿಟಲ್, ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಜನ ಇರ್ತಾರೆ. ಅದೇ ಪಾಪ ಪ್ರಾಣಿ ಎಷ್ಟು ನೋವು ತಿಂತ ಇದೆ ಅದಕ್ಕೆ ಹೇಳಲಿಕ್ಕೆ ಬರುದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಅದನ್ನು ಒಂದು 4 ದಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಸ್ವಚ್ಛವಾದ ಒಂದು ಬಟ್ಟೆಯ ಮೇಲೆ ಮಲಗಿಸಿ, ಗೂಡಿದ್ರೆ ಗೂಡಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಆಹಾರ ಕೊಡ್ಬೇಕು 1 ವಾರ. ನಂತರ ಅದರ ಪಾಡಿಗೆ ಅದು ನಾರ್ಮಲ್ ಆಗ್ತದೆ. ನಂತರ ಅದು ಮರಿ ಹಾಕುದಿಲ್ಲ ನೋಡಿ, ಅದೊಂದು ಚಿಂತೆ ಇಲ್ಲ. ಈಗ ಒಂದು ನಾಯಿ ಮರಿ ಹಾಕಿದ್ರೆ 10 ಮರಿ ಆಗ್ತದೆ, 6, 8, 10 ಹಾಗೆ ಮರಿ ಆಗ್ತದೆ. ಆ ಮರಿಗಳಲ್ಲಿ ಕೂಡ ಹೆಚ್ಚಾಗಿ ಹೆಣ್ಣು ನಾಯಿ ಮರಿಗಳು ಹೆಚ್ಚಾಗಿ. ಈಗ ಜನರು ಕೇಳುದು ಗಂಡು ಮರಿ ಬೇಕು ಅಂತ. ತುಂಬಾ ಜನರ ತಲೆ ಇನ್ನೂ ಸಹ ಸರಿ ಆಗ್ಲಿಲ್ಲ. ಯಾಕೆ ಹೆಚ್ಚಾಗಿ ಗಂಡು ನಾಯಿಯನ್ನೇ ಅಡಾಪ್ಟ್ ಮಾಡ್ತಾರೆ ಅಂತ. ಅವರ ತಲೆಯಲ್ಲಿ ಏನ್ ಗೊತ್ತಾ, ಹೆಣ್ಣು ನಾಯಿಯನ್ನು ತಂದ ತಕ್ಷಣ ಗಂಡು ನಾಯಿಗಳು ಬರ್ತವೆ ಅಂತೆ ಹುಡುಕೊಂಡು. ಅದೇ ಗಂಡು ನಾಯಿ ಸಾಕಿದೆ ಗಂಡು ಹೆಣ್ಣನ್ನು ಹುಡುಕೊಂಡು ಹೋಗುದಿಲ್ವಾ? ಗಂಡೇನು ಹಾಗೆ ಇರ್ತದಾ? ಯಾಕೆ ಹೆಣ್ಣಿನ ಮೇಲೆ ಎಲ್ಲ ಅಪವಾದ ಹಾಕ್ಬೇಕು? ಇವಾಗ ಎಲ್ಲರೂ ಹೆಣ್ಣು ಬೇಡ, ಗಂಡಿನ ಹತ್ರ ಹೆಣ್ಣು ಬರ್ತದೆ, ಏನು ಗಂಡು ಹೆಣ್ಣಿನ ಹತ್ರ ಹೋಗುದಿಲ್ವಾ? ಗಂಡು ಹೆಣ್ಣಿನ ಹತ್ರ ಹೋಗದೆ ಮರಿ ಹಾಕ್ತದ ಅದು. ಜನರಿಗೆ ನೋಡಿ ಅಷ್ಟು ಸಹ ಒಂದು ತಲೆಯಲ್ಲಿ ಬುದ್ಧಿ ಇಲ್ಲ. ನಿಜವಾಗ್ಲೂ ಮನೆ ಕಾಯ್ಲಿಕ್ಕೆ ಒಂದು ಸೂಕ್ಷ್ಮವಾದ ಒಂದು ನಾಯಿ ಅಂದ್ರೆ ಹೆಣ್ಣು ನಾಯಿ.
ನನ್ನ ಮನೆಯಲ್ಲಿ ಈಗ ಎಕ್ಸಾಂಪಲ್ 9 ಹೆಣ್ಣು ನಾಯಿ ಇದೆ. ಎಲ್ಲದಕ್ಕೆ ನಾನು ಸಂತಾನಹರಣ ಚಿಕಿತ್ಸೆ ಮಾಡಿಸ್ತೇನೆ. ಇನ್ನು ಕೆಲವರು ಹೇಳ್ತಾರೆ ಅದು ಸರ್ಜರಿ ಮಾಡಿದ ಮೇಲೆ ಅದು ಗೊಡ್ಡಾಗ್ತದೆ, ಅದು ದಪ್ಪ ಆಗ್ತದೆ, ಅದು ಆಕ್ಟಿವ್ ಇರುವುದಿಲ್ಲ ಅಂತ. ಯಾರು ಹೇಳಿದು? ನನ್ನ ಮನೆಗೆ ಬಂದು ನೋಡಿ, ನನ್ನ ಗೇಟ್ ಹತ್ರ ಬಂದು ಒಬ್ರು ಗ್ಯಾಸಿನವರಾಗ್ಲಿ ಕರೆಂಟ್ ಬಿಲ್ ಅವರು ಯಾರು ಆಚೀಚೆ ಓಡಾಡಲಿಕ್ಕೆ ಭಯ ಪಡ್ತಾರೆ, ಅಷ್ಟು ಜೋರಿದೆ ನನ್ನ ನಾಯಿಗಳು. ಇದ್ರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನನ್ನ ಮನೆಯಲ್ಲಿ ಗಂಡು ನಾಯಿಯೇ ಪಾಪ, ಅವನಲ್ಲಿ ಬದಿಯಲ್ಲಿ ಕೂತ್ರೆ ಈ ಹೆಣ್ಣು ನಾಯಿಗಳು ಅಷ್ಟು ಜೋರು. ಇವು ಜನರಿಗೆ ಅರ್ಥ ಆಗುದಿಲ್ಲ ನೋಡಿ, ಸರ್ಜರಿ ಮಾಡಿಸುದು ಇದೇ ಒಂದು ಉದ್ದೇಶಕ್ಕೆ. ಯಾಕೆಂದ್ರೆ ಮರಿಗಳು ಸಂತಾನ ಜಾಸ್ತಿ ಆಗುದು ಬೇಡ, ರಸ್ತೆಗೆ ತಂದು ಬಿಡಬೇಡಿ ಎಂಬ ಉದ್ದೇಶದಿಂದ. ಈಗ ಇವತ್ತು ಹೋಗಿ ಎಲ್ಲ ಮಾರ್ಕೆಟ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ನಾಯಿ ಮರಿ ಉಂಟು, ಎಷ್ಟು ಬೆಕ್ಕಿನ ಮರಿ ಉಂಟು. ತಂದು ಬಿಡ್ತಾರೆ. ಮಾರ್ಕೆಟ್ ಅಂದ್ರೆ ಇವರು ಏನಂತ ಎನಿಸಿದ್ದಾರೆ, ಮಾರ್ಕೆಟ್ನಲ್ಲಿ ಏನು ಪಾಪ ಮೀನು ಇಷ್ಟಿಷ್ಟು ಹಾಕ್ತಾರೆ ಅವರು, ಮೀನು ಮಾರುವವರು ನಾಯಿಗೆ ಬೆಕ್ಕಿಗೆ. ಅವರು ಎಷ್ಟು ಪೆಟ್ಟು ಕೊಡ್ತಾರೆ ನಮ್ಮ ಕಣ್ಣೆದುರು ನಾವು ನೋಡಿದ್ದೇವೆ. ತುಂಬ ರೋಗ ಬರ್ತದೆ ಅವುಗಳಿಗೆ. ಅದೆಲ್ಲ ನೋಡಿ ನಮಗೆಲ್ಲ ಶಾಪ, ಅದರದ್ದು ಪಾಪ. ಹೀಗೆಲ್ಲ ನಾವು ಹುಟ್ಟಿದ ಮರಿ ಅಂತಂದು ಮಾರ್ಕೆಟಲ್ಲಿ ಬಿಡ್ತೇವಲ್ಲ, ಇದರಿಂದ ನಮಗೆ ಏನು ಪುಣ್ಯ ಸಿಗುವುದಿಲ್ಲ, ಇದರಿಂದ ನಮಗೆ ಪಾಪವೇ ಸಿಗುವುದು. ಯಾಕೆಂದರೆ ಪಾಪ ಅವುಗಳು ಕಣ್ಣೀರಾಗ್ತವೆ ನೋಡಿ. ತಾಯಿಯಿಂದ ಮರಿಗಳನ್ನು ಬೇರ್ಪಡಿಸ್ತಾರೆ. ಒಂದನೇದಾಗಿ ಆಹಾರ ಸಿಗುವುದಿಲ್ಲ. ಆ ಕೊಳಚೆ ಪ್ರದೇಶದಲ್ಲಿ ಅವುಗಳು ಹೇಗೆ ಬದುಕುದು? ಯಾರೋ ಒಂದು ಪುಣ್ಯಾತ್ಮರು ಒಂದು 100ರಲ್ಲಿ ಒಬ್ಬರು ಏನೋ ಒಂದು ಪಾಪ ಪುಣ್ಯ ನೋಡಿ ಅದು ಕೂಡ ಗಂಡನ ಎತ್ಕೊಂಡು ಹೋಗ್ತಾರೆ. ಹೆಣ್ಣು ಅಲ್ಲೇ ಬಾಕಿ, ಅಲ್ಲೇ ರೋಗ ಬಂದು ಸಾಯುವುದು. ಇದೆಲ್ಲ ಆಗಬಾರ್ದೆಂದು ಒಂದೇ ಉದ್ದೇಶದಿಂದ ಮಾತ್ರ ನಾವು ಈ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಜನರಲ್ಲಿ ರಿಕ್ವೆಸ್ಟ್ ಮಾಡೋದು ನಾವು. ತುಂಬ ಜನರಿಗೆ ನಾನು ಈ ದೇಸಿ ನಾಯಿಗಳಿಗೆ ಫ್ರೀಯಾಗಿ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಕೊಟ್ಟಿದ್ದೇವೆ. ಯಾಕೆಂದರೆ ನೀವು ಅವರಿಗೆ ನಿಜವಾಗ್ಲೂ ಬಡತನ ಇತ್ತು. ಈಗ ಒಂದು ನೋಡಿ, 1,000 2,500 ಎಷ್ಟ ಇರ್ಬೋದು, ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಚಾರ್ಜ್ ಇದೆ. ಕೆಲವರ ಹಣದಾಚೆ ನೋಡಿ, ಒಬ್ಬ ಆತು ಕೊರೋಡ ಎಂಕ್ಲೆಗೆ ಬರ್ಚಿ ಸೈಯಡಂಚಿ ಉಪ್ಪಾಡು ಬೊಕ್ಕ ಓಲಾಂಡೆಲ್ಲ ಬಿಡೋಲಿ ಅಂತೆ ನಮ್ಮ ಹತ್ರವೇ ಹೇಳ್ತಾರೆ. ಬಿಟ್ಟದ್ದು ಎಲ್ಲಿಯಾದರೂ ಗೊತ್ತಾಗಿ, ನಾನು ಕೆಲವೊಮ್ಮೆ ಎಲ್ಲಿಯಾದರೂ ಬಿಟ್ಟದ್ದು ಗೊತ್ತಾದರೆ CCTVದು ಫುಟೇಜಲ್ಲಿ ಎಲ್ಲಿಯಾದರೂ ಸಿಕ್ಕಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ನೋಡಿ ನಾಯಿಗಳು ಜಾಸ್ತಿ ಆಯಿತು ಅಂತ ನಾಯಿಗೆ ಊಟ ಹಾಕುವವರಿಗೆ ಬೈದು, ನಾಯಿಗೆ ಊಟ ಹಾಕೋರಿಗೆ ಬೈತಾರೆ, ನೀವೆಲ್ಲ ಊಟ ಹಾಕಿ ನಾಯಿ ಜಾಸ್ತಿ ಮಾಡೋದು ಅಂತ. ನಾಯಿ ಜಾಸ್ತಿ ಮಾಡೋದು ಯಾರು? ಇಂಥವರೆಲ್ಲ ಮನೆಯಲ್ಲಿ ಸಾಕಿ ತಂದು ಬಿಡುದು. CCTVದು ಫುಟೇಜ್ ಎಲ್ಲ ಸಿಕ್ಕಿದ್ರೆ ಅವರ ಫೋಟೋ ಸಮೇತ ಹಾಕಬೇಕು. ನಾನು ಈ ಕೆಲವರಿಗೆ ಹೇಳಿದೆ, ಎಲ್ಲಿಯಾದರೂ ಮರಿ ಬಿಟ್ಟ ಅಲ್ಲಿ CCTV ಏನಾದರೂ ಉಂಟಾ ಚೆಕ್ ಮಾಡಿ. ಮೊನ್ನೆ ಇಲ್ಲಿ ಗುಜ್ಜರಿ ಕೆರೆಯಲ್ಲಿ 2 ಗೋಣಿಯಲ್ಲಿ 8 ನಾಯಿ ಮರಿಯನ್ನು ಕಟ್ಟಿ ಕತ್ತಲೆ ಬದಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಬಿಚ್ಚಿ ನೋಡುವಾಗ ಪಾಪ ಎಲ್ಲ ಮರಿಗಳು. ಮತ್ತೆ ಏನಾಯ್ತು, ಅಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದ್ರು, ಎಲ್ಲರೂ ಒಗ್ಗಟ್ಟಾಗಿ ಒಬ್ಬೊಬ್ಬರು ಒಂದೊಂದು ಅಡಾಪ್ಟ್ ಮಾಡಿ ಏನ ಪುಣ್ಯದಲ್ಲಿ ಎಲ್ಲ ಅಡಾಪ್ಟ್ ಆಯ್ತು. ಹಾಗೆ ಎಲ್ಲ ಟೈಮ್ ಒಂದೇ ಲೆಕ್ಕ ಇರ್ತದ? ಎಲ್ಲರೂ ಅಂಥದ್ದೇ ಜನರು ಸಿಗ್ತಾರ? ಇದೆಲ್ಲ ಆಗಬಾರ್ದೆಂಬ ಉದ್ದೇಶದಿಂದ ನಾವು ಒಂದು ಸಂತಾನಹರಣ ಚಿಕಿತ್ಸೆಗೆ ನಾವು ಪ್ರಾಮುಖ್ಯತೆ ಕೊಡೋದು. ದಯವಿಟ್ಟು ಮಾಡಿಸಿ ನಾಯಿಗಳಿಗೆ ಒಂದು ಸಂತಾನಹರಣ ಚಿಕಿತ್ಸೆ. ಒಮ್ಮೆ ಖರ್ಚು ಮಾಡೋದು. ನಾವು ಇಷ್ಟೆಲ್ಲ ಖರ್ಚು ಮಾಡ್ತೇವೆ, ಪಾರ್ಟಿಗೆ ಹೋಗ್ತೇವೆ, ಡ್ರೆಸ್ ಹಾಕ್ತೇವೆ, ಏನೇನೋ ರುಚಿ ತಿಂತೇವೆ. ಇದೊಂದು 1,500 2,500 ಇರ್ಬೋದು. ಒಮ್ಮೆ ಖರ್ಚು ಮಾಡ್ಲಿಕ್ಕೆ ಇರೋದಲ್ಲ. ಈ ನಾಯಿಗಳ ಸಂಖ್ಯೆ ಕಡಿಮೆ ಆಗಲಿ, ಅಪಘಾತ ಎಲ್ಲ ಒಂಚೂರು ಕಡಿಮೆ ಆಗಲಿ, ನಮಗೂ ರಕ್ಷಣೆ, ನಾಯಿಗಳಿಗೂ ರಕ್ಷಣೆ ಅಲ್ಲ. ಸೊ ಅದ್ರ ಜೊತೆಗೆ ಈಗ ಹುಟ್ಟಿದ ತಕ್ಷಣ ಮರಿಗಳನ್ನ ಬೇರ್ಪಡಿಸುವಂಥದ್ದು, ತಾಯಿಯಿಂದ ಬೇರ್ಪಡಿಸುವಂಥದ್ದು ಎಷ್ಟು ದೊಡ್ಡ ಪಾಪವೋ, ಅದ್ರ ಜೊತೆಗೆ ತಾಯಿಗೂ ಕೂಡ ಅದರಿಂದ ತೊಂದರೆ ಇದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಅವೇರ್ನೆಸ್ ಅನ್ನ ಕೊಡಬೇಕು. ಹೌದು, ಹುಟ್ಟಿದ ತಕ್ಷಣ ಅಂದರೆ ಇವತ್ತು ಹುಟ್ಟಿದ 1-2 ದಿವಸದಲ್ಲೇ ಕೊಂಡೋಗಿ ಗೋಣಿಯಲ್ಲೇ ಕಟ್ಟಿ ಪಾಪ ಅಳ್ತಾ ಇರ್ತವೆ. ಅದು ತುಂಬ ಎಫೆಕ್ಟ್ ಆಗ್ತದೆ ಯಾರಿಗೆ? ತಾಯಿಗೆ. ಈಚೆಯಿಂದ ಈ ಮರಿಗೆ ಹಾಲಿಲ್ಲ ತಾಯಿದು ಹಾಲು ಸುಮಾರು 1.5 ತಿಂಗಳ ತನಕ ತಾಯಿದು ಹಾಲು ಮರಿಗಳಿಗೆ ಬೇಕೇ. ಅದು ತಾಯಿದು ಹಾಲು ಕುಡಿದ್ರೆ ಮಾತ್ರ ಮರಿಗಳು ಹೆಲ್ದಿ, ಅವುಗಳು ಗುಂಡಾಗಿ ಆರೋಗ್ಯವಾಗಿರ್ತವೆ. ಈಚೆಯಿಂದ ಏನಾಗ್ತದೆ, ತಾಯಿ ಮರಿ ಬೇರ್ಪಡುವಾಗ ಆ ತಾಯಿದು ಬ್ರೆಸ್ಟಲ್ಲಿ ಹಾಲು ತುಂಬಿ ಅದು ಗಟ್ಟಿ ಆಗ್ತದೆ ನೋಡಿ. ಗಟ್ಟಿಯಾಗಿ ಅದು ಒಳಗಡೆಯಿಂದ ಇನ್ಫೆಕ್ಷನ್ ಆಗ್ತದೆ ಕೆಲವೊಮ್ಮೆ. ಈ ನಾವು ಸಾಕಿದಂಥವ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡೋದಿಲ್ಲ ಬಿಡಿ. ಆ ಮರಿ ಬಿಟ್ಟಿದ್ದು ಪಾಪ ಇದು ಅಳ್ತಾ ಇದೆ, ಅದು ಇಷ್ಟು ಸ್ವೆಲ್ಲಿಂಗ್ ಆಗ್ತವೆ, ಇನ್ಫೆಕ್ಷನ್ ಆಗ್ತದೆ, ಕೊನೆಗೆ ಅದು ಕ್ಯಾನ್ಸರಿಗೆ ಕೂಡ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಅಂಥದ್ದೇ ಒಂದು ಬೆಕ್ಕನ್ನು ನಾನು ರೆಸ್ಕ್ಯೂ ಮಾಡಿದ್ದೆ. ಆ ಥರ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಬಂದು ಇಡೀ ಸ್ಪ್ರೆಡ್ ಆಗಿ ಕೊನೆಗೆ ಡೆತ್ ಆಯ್ತು. ಅದು ನಮ್ಮ ಮನೆಗೆ ಬೆಕ್ಕು ಅದು. ಅದೇ ರೀತಿ ನಮಗೆ ಗೊತ್ತಿಲ್ಲದ ಎಷ್ಟು ಬೀದಿ ನಾಯಿ ಪಾಪ ಎಷ್ಟೆಲ್ಲ ನರಳಾಡಿ ಸತ್ತಿರ್ಬೋದು. ಹೀಗೆ ಇವರು ತಾಯಿ ಮತ್ತು ಮರಿಯನ್ನು ಬೇರ್ಪಡಿಸೋದು ತಪ್ಪು ನಿಜವಾಗ್ಲೂ. ನೀವೇನು ಮಾಡಿ, ಒಂದು ವೇಳೆ ಮರಿ ಹಾಕಿದರೆ 1 ತಿಂಗಳ ತನಕ ತಾಯಿಗೆ ಚೆನ್ನಾಗಿ ಆಹಾರ ನೀಡಬೇಕು. ಆಹಾರ ನೀಡಿ ನಂತರ ಮರಿಗಳು ದಷ್ಟಪುಷ್ಟವಾಗ್ತವೆ ಅದು ತಾಯಿದ ಹಾಲು ಕುಡಿ. ನಂತರ ಒಳ್ಳೆ ಮನೆಗೆ ಒಂದು ಕೊಡುವಂಥ ಪ್ರಯತ್ನ ಮಾಡಿ. ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚಂದ ಪಿಕ್ಚರ್ ತೆಗೆದು ಹಾಕ್ಬೋದು, ವಾಟ್ಸಪ್ನಲ್ಲಿ ಸ್ಟೇಟಸ್ನಲ್ಲಿ ಹಾಕ್ಬೋದು. ತುಂಬ ಜನರ ಕಾಂಟ್ಯಾಕ್ಟ್ ಇದೆ, ಅದು ನೋಡ್ತಾರೆ, ಮತ್ತು ಅವರು ಹೇಳ್ತಾರೆ ನಮಗೆ ಬೇಕು,
ಆವಾಗ ನೀವೇನು ಮಾಡಿ, ತುಂಬ ಜನ ಗಂಡು ಕೇಳ್ತಾರೆ, ಕೊಡಿ, ಗಂಡು ಕೇಳಿದವರಿಗೆ ಕೊಡಿ. ಹೆಚ್ಚಾಗಿ ಗಂಡು ನಾಯಿ ಮರಿ ಕೇಳುವವರಿಗೆ ಒಂದು ಹೆಣ್ಣನ್ನು ಕೊಡಿ ಜೊತೆಯಲ್ಲಿ. ಅವರಿಗೆ ಕನ್ವಿನ್ಸ್ ಮಾಡಿ, ಒಂದು ಹೆಣ್ಣು ಒಂದು ಗಂಡು ತಗೊಂಡ್ರೆ ಅದು ಅಳುವುದಿಲ್ಲ, ಆಟ ಆಡ್ತಿರ್ತದೆ, ಅದಕ್ಕೆ ಒಂದು ಪ್ಯಾರ್ ಸಿಗ್ತದೆ ನೋಡಿ. ಅದು ಸಿಂಗಲ್ ಆದರೆ ಅಳ್ತಾ ಇರ್ತದೆ, ಅದಕ್ಕೆ ತಾಯಿದು ನೆನಪು ಬರ್ತದೆ. ಎರಡಿದ್ರೆ ಆಟ ಆಡ್ಕೊಂಡಿರ್ತವೆ ಅಲ್ಲ ನೋಡಿ. ಹಾಗೆ ಕೆಲವರು ಒಂದು ತಗೊಳ್ತಾರೆ, ಕೆಲವರು ಒಂದು ತಗೊಂಡವರು ಅವರು ಫ್ಯಾಮಿಲಿ ಮೆಂಬರ್ ಥರ ನೋಡ್ತಾರೆ. ಅದು ತುಂಬ ಸಂತೋಷ. ಆಗ ಅವರಿಗೆ ಬೇರೆ ಮರಿ ಬೇಕಂತಿಲ್ಲ. ಹಾಗೆ ಒಂದರ ಜೊತೆ ಒಂದು ಕೊಟ್ಟರೆ ಆಟ ಆಡ್ಕೊಂಡಿರ್ತವೆ. ಒಂದು ವೇಳೆ ಎಲ್ಲ ಅಡಾಪ್ಟ್ ಆದ ಮೇಲೆ ಅದು ತಾಯಿಯನ್ನು ಮತ್ತೆ ಅದು ಒಂದು 45 ಡೇಸ್ ಆದ ಮೇಲೆ ಸರ್ಜರಿ ಮಾಡಿಸ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಡಾಕ್ಟರ್ದು ಅದು ಕೇಳಿ ಮಾಡಿಸ್ಬೋದು ಅಂತ ಹೇಳಿದರೆ ಖಂಡಿತ ಮಾಡಿಸ್ಬೋದು. ಸುಮ್ಮನೆ ಮರಿ ಹಾಕಿಸಿ ಯಾರು ತಗೊಳ್ಳದಿದ್ರೆ ಮತ್ತೆ ಪುನಃ ಹೆಣ್ಣು ಮರಿಗಳು ಪುನಃ ಬೆಳೆದು ಮತ್ತೆ ಪುನಃ ಅದು ಗರ್ಭಿಣಿ ಆಗುತ್ತೆ, ಜಾಸ್ತಿ ಆಗ್ತದೆ ನೋಡಿ. ಅದು ತಾಯಿ ಮರಿಯನ್ನು ಬೇರ್ಪಡಿಸಬಾರ್ದು. ನಾನು ಹೇಳೋದು, ದಯವಿಟ್ಟು ನೀವು ಮರಿ ಹಾಕಿಸಬೇಡಿ, ಅದಕ್ಕಿಂತ ಮೊದಲೇ ಸರ್ಜರಿ ಮಾಡಿಸಿ. ಮರಿ ಹಾಕಿದ ಮೇಲೆ ಅದು 1.5 ತಿಂಗಳಾಗೋ ತನಕ ಕಾಯಿರಿ. ಕಾದ ನಂತರ ಅದನ್ನೊಂದು ಒಳ್ಳೆಯ ಮನೆಗೆ ಕೊಡುವಂಥ ಪ್ರಯತ್ನ ಮಾಡಿ. ಆದಷ್ಟು ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಬಿಡಬೇಡಿ. ಪಾಪ ಅದು ಕ್ಯಾನ್ಸರ್ ಎಲ್ಲ ಬಂದರೆ ಅದಕ್ಕೆ ಅದು ನರಳಿ ಸಾಯ್ದು ನೋಡಿ, ಮತ್ತೆ ಪುನಃ ಅದನ್ನು ಕೊಂಡೋಗ್ಬೇಕು ಡಾಕ್ಟರ್ ಹತ್ರ. ಹೆಚ್ಚಿನವ್ರಿಗೆ ಅದು ಯಾವುದು ಏನು ಅಂತ ಗೊತ್ತಿಲ್ಲ, ಗಾಯ ಆಗಿ ಹುಳ ಆದರೆ ಸಹ ಗೋಚರ ಇರುವುದಿಲ್ಲ. ಹಾಗೆ ಸಾಕಷ್ಟು ಮಾಹಿತಿಗಳನ್ನು ಇವತ್ತು ಹೇಳಿದಿರಿ ನೀವು. ಬಹುಶಃ ನಿಮ್ಮ ಮಾತುಗಳಿಂದ ಜನರಿಗೆಲ್ಲ ತಲುಪಿರ್ತದಂತ ನಾನು ಭಾವಿಸ್ತೇನೆ. ಜನರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಆರೋಗ್ಯವಂತ ನಾಯಿಗಳು ಅಥವಾ ಮೂಕ ಜೀವಿಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇರಲಿ, ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಒಂದು ಬ್ರೇಕ್ ತಗೊಂಬರೋಣ ಮೇಡಮ್. ವಿರಾಮ ತಗೊಳ್ಳುವಂತಹ ಸಮಯ. ಒಂದು ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ಜನಜಾಗೃತಿ ಸ್ವಸ್ಥ ಸಮಾಜಕ್ಕಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಉಷಾ ಮ್ಯಾಮ್ ಇದ್ದಾರೆ, ಅವರ ಹತ್ರ ಮಾತಾಡೋಣ. ಸಾಕಷ್ಟು ಮಾಹಿತಿಗಳು ಅವರು ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋರಿಗೆ ಒಳ್ಳೊಳ್ಳೆ ಮಾಹಿತಿ ಇದು, ಅರ್ಥ ಮಾಡ್ಕೊಳ್ತಾರೆ ಅನ್ನೋಂಥ ಭರವಸೆಯೊಂದಿಗೆ. ಜೊತೆಗೆ ಮೇಡಮ್, ಎಲ್ಲರನ್ನ ನಾವು ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ, ಮೂಕಜೀವಿಗಳನ್ನು ಅತಿಯಾಗಿ ಪ್ರೀತಿಸುವವರಿದ್ದಾರೆ. ಪ್ರಾಣಿ ಪ್ರೇಮಿ ಅನ್ನುವಂಥ ಒಂದು ವರ್ಡ್, ಅದಕ್ಕೆ ಬಹಳ ಸೂಕ್ತವಾದಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ನೋಡೋದು, ಬೀದಿ ನಾಯಿಗಳಿಗೆ ಬಂದು ಆಹಾರ ಕೊಡೋದಿರ್ಬೋದು, ಅವ್ರಿಗೂ ತೊಂದರೆ ಮಾಡ್ತಾರೆ, ಅದೊಂದು ಬೇರೆ ಕಡೆ ವಿಚಾರ. ಆದರೆ ಆಹಾರ ಕೊಡೋದಿರ್ಬೋದು ಅಥವಾ ಪ್ರಾಣಿಗಳನ್ನು ನೋಡಿದ ತಕ್ಷಣ ರೆಸ್ಕ್ಯೂ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾರೆ ಕೂಡ. ಆದರೆ ಕೆಲವರಿಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಪ್ರಾಣಿಗಳನ್ನು ಫೀಡ್ ಮಾಡುವಂಥದ್ದು ಅದು ಸಿಂಪಲ್ ಜವಾಬ್ದಾರಿ ಅಲ್ಲ. ಮಕ್ಕಳನ್ನು ಹೇಗೆ ನೋಡ್ಕೊಳ್ತೇವೆ ಹಾಗೆ ಕೂಡ ನಾಯಿಗಳನ್ನು ಫೀಡ್ ಮಾಡಬೇಕಾದ್ರು ಯಾವ್ಯಾವ ಅಂಶಗಳನ್ನು ಪಾಲಿಸಬೇಕು? ನಾಯಿಗಳನ್ನು ಈಗ ತುಂಬ ಜನರು, ಕೆಲವರು ಪಾಪ ನಾಯಿಗಳಿಗೆ ಊಟ ಹಾಕೋರು ತುಂಬ ಜನ ಇದ್ದಾರೆ. ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗುವಾಗ ಹಾಕ್ತಾರೆ, ರಾತ್ರಿ ಹೊತ್ತು ಲೇಟ್ ನೈಟ್ ಕೆಲವರು ಹಾಕ್ತಾರೆ. ಯಾಕೆಂದರೆ ಜನರ ಭಯ ಹೆಚ್ಚಾಗಿ ಲೇಟ್ ನೈಟ್ ಊಟ ಹಾಕ್ಲಿಕ್ಕೆ ಹೋಗುದು ನಾಯಿಗಳಿಗೆ. ನನಗೆ ಗೊತ್ತು, ನನಗೆ ತುಂಬ ಹೇಳ್ತಾರೆ, ನಾನು ಸಹ ಹೋದವಳೆ. ಯಾಕೆ ಹೋಗ್ತಾರೆ ಲೇಟ್ ನೈಟ್? ಜನರ ಕಾಟ. ಯಾರಾದರೂ ನೋಡಿದವರು ಇಲ್ಲಿ ಹಾಕಬೇಡ ಅಲ್ಲಿ ಹಾಕಬೇಡ, ತುಂಬ ತೊಂದರೆ ಕೊಡ್ತಾರೆ. ನಾನು ಹೇಳೋದು ಇವಾಗ ನೋಡಿ, ಬೀದಿ ನಾಯಿಗೆ ಊಟ ಹಾಕಲಿಕ್ಕೆ ಪರ್ಮಿಷನ್ ಉಂಟು, ಸೆಂಟ್ರಲ್ ಗೌರ್ಮೆಂಟಿಂದಲೇ ಪರ್ಮಿಷನ್ ಇರುವಾಗ ಯಾರಿಗೆ ಸಹ ಒಂದು ಅಧಿಕಾರ ಇಲ್ಲ ಅದಕ್ಕೆ ಊಟ ಹಾಕಬೇಡ ಇಲ್ಲಿ ಹಾಕಬೇಡ. ಯಾವಾಗ ಹೇಳಬೇಕು? ನನ್ನ ಮನೆ ಬಾಗಿಲು, ನನ್ನ ಗೇಟಿನ ಹತ್ತಿರ ಅಥವಾ ನನ್ನ ಗೇಟಿನ ಎದುರುಗಡೆ ನಿಮಗೆ ಇಷ್ಟ ಇಲ್ಲ ಇಲ್ಲದಿದ್ದರೆ ಅಂಥವರದು ಒಂದು ಯಾರದು ಸಹ ಗೇಟಿನ ಎದುರುಗಡೆ ಕಾಂಪೌಂಡ್ ಬದಿಯಲ್ಲಿ ಎಲ್ಲ ಹಾಕಬಾರ್ದು. ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಹಾಕ್ಬೋದು. ನಾವು ಎಲ್ಲಿ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಹಾಕೋದಾದರೆ ಸಹ ನಾವು ಜನರಿಗೆ ತೊಂದರೆ ಆಗದ ಒಂದು ಜಾಗದಲ್ಲಿ ಹಾಕಬೇಕು, ಒಂಥರ ಸೈಡಿನಲ್ಲಿ, ಅಂದರೆ ಫುಟ್ಪಾತ್ ಒಂದು ಬದಿಯಲ್ಲಿ. ಮತ್ತೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ತುಂಬ ಜನ ಹೇಳ್ತಾರೆ ನಾಯಿಗೆ ಊಟ ಹಾಕಿ ಅಲ್ಲಿ ಗಲೀಜು ಮಾಡ್ತಾರೆ, ಇಲ್ಲಿ ಇದು ಮಾಡ್ತಾರೆ ಅಂತ. ನಾವು ಒಂದು ಫೀಡರ್ಸ್ ಏನು ಮಾಡಬೇಕು, ನಾವು ಅದನ್ನು ಸಹ ಕಾಪಾಡಿಕೊಳ್ಬೇಕು. ಯಾಕೆಂದರೆ ನಾವು ಇನ್ನೊಬ್ಬರ ಬಾಯಿಂದ ಇಷ್ಟೆಲ್ಲ ಕೇಳುವ ಹಾಗೆ ಅವಕಾಶ ಕೊಡಬಾರ್ದು. ನಾವು ಊಟ ಹಾಕುವ ಹಕ್ಕು ಎಲ್ಲರಿಗಿದೆ. ನಿಮಗೆ ಅಂದರೆ ಎದುರಿನವರಿಗೆ ನೀವು ಊಟ ಹಾಕಬೇಡ ಅಂತ ಹಕ್ಕು ನಿಮಗಿಲ್ಲ. ಯಾಕೆಂದರೆ ನಾವು ಅದೇ ರೀತಿಯಲ್ಲಿ ಹಾಕಬೇಕು, ಆವಾಗ ಅವರು ಏನು ಹೇಳುವುದಿಲ್ಲ. ಯಾವಾಗ ನಾವು ಇನ್ನೊಬ್ಬರಿಗೆ ತೊಂದರೆ ಆಗದಾಗೆ ನೋಡಿ, ಒಂದು ಬದಿಯಲ್ಲಿ ಹಾಕಿ ಪೇಪರಲ್ಲೇ ಹಾಕಿದರೆ ಎಲ್ಲ ಆದಮೇಲೆ ಆ ಪೇಪರ್ ತೆಗೀರಿ. ಎಲೆ ಎಲ್ಲ ಹಾಕಿದರೆ ಅದು ಕಸ ಥರ ಕಾಣೋದಿಲ್ಲ. ಎಲೆಯಲ್ಲೇ ಹಾಕಿದರೆ ತುಂಬ ಒಳ್ಳೆಯದು. ಪೇಪರ್ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ಅದು ಕಸ ಥರ ಕಾಣ್ತವೆ. ಪಬ್ಲಿಕ್ ಪ್ರಾಪರ್ಟಿ ಆದರೆ ಸಹ ನಾವು ಸ್ವಚ್ಛತೆಯನ್ನು ಕಾಪಾಡಿದರೆ ಒಳ್ಳೆಯದಲ್ವಾ? ಅದು ನಾವು ಒಂದು ನಮ್ಮ ಹಕ್ಕು ನೋಡಿ. ಮಾನವೀಯತೆ ದೃಷ್ಟಿಯಿಂದ ಕೆಲವರು ಪಾಪ ಅದಕ್ಕೆ ಸಹ ಹಸಿವುಂಟು, ಅದಕ್ಕೆ ಸಹ ಬಾಯಾರಿಕೆ ಉಂಟು ಎಂಬ ಉದ್ದೇಶದಿಂದ ಪಾಪ ಪುಣ್ಯ ನೋಡಿ ಅಂಥ ಮನಸ್ಸಿನವರು ಮಾತ್ರ ಒಂದು ಪ್ರಾಣಿಗಳಿಗೆ ಅನ್ನ ಹಾಕೋದು. ಎಲ್ಲರೂ ಹಾಕೋದಿಲ್ಲ. ಅದಕ್ಕೆ ಹಾಕಲಿಕ್ಕೂ ಯೋಗ್ಯತೆ ಬೇಕು. ಒಂದು ದೃಷ್ಟಿಯಲ್ಲಿ ನಾನು ಯಾಕೆ ಹೇಳ್ತೇನೆ ಗೊತ್ತಾ, ಮೂಕು ಪ್ರಾಣಿಗಳಿಗೆ ಅನ್ನ ಹಾಕಲಿಕ್ಕೂ ನಮಗೆ ಯೋಗ್ಯತೆ ಬೇಕು. ಯಾಕೆಂದರೆ ಪ್ರಾಣಿಗಳು ದೇವರ ಸಮಾನ. ನಾವು ಯಾವಾಗ ಪ್ರಾಣಿಗಳ ಒಂದು ಸೇವೆ ಮಾಡ್ತೇವೆ ಅಲ್ಲಿ ನಮಗೆ ದೇವರ ದಯೆ ಖಂಡಿತ ಇದ್ದೇ ಇರುತ್ತೆ. ಹೆಚ್ಚಿನವರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆದರೆ ಇಂಥ ಒಂದು ನಾಯಿಗೆ ಹೊಡೆದು ಓಡಿಸೋದು, ನಾಯಿಗೆ ಪಾಯ್ಸನ್ ಹಾಕೋದು, ಅನ್ನ ಹಾಕಲಿಕ್ಕೆ ಬಿಡೋದಿಲ್ಲ, ಇದೆಲ್ಲ ದೇವರು ಮೆಚ್ಚೋದಿಲ್ಲ. ನಾವು ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದರೂ ನಮಗೆ ದೇವರ ದಯೆ ಖಂಡಿತ ಇರೋದಿಲ್ಲ. ನಾವು ಬಡವರಾದರೂ ಪರವಾಗಿಲ್ಲ, ದೇವರ ದಯೆ ಇರ್ತದೆ. ಶ್ರೀಮಂತರಿಗೆ ಇರಬೇಕಂತಿಲ್ಲ. ಹಾಗಿರುವಾಗ ಒಬ್ಬರು ಆ ಹಸಿದ ಜೀವಿಗೆ ಆಹಾರ ಹಾಕ್ತಿದ್ದಾರೆ ಎನ್ನುವಾಗ ಅದಕ್ಕೆ ತೊಂದರೆ ಕೊಡಬೇಡಿ, ತೊಂದರೆ ಕೊಡಬಾರ್ದು. ಅವರವ್ರ ಪಾಡಿಗೆ ಊಟ ಹಾಕ್ತಾರೆ, ಪಾಪ ಅದು ಅನ್ನ ತಿಂದು ಅದ್ರ ಪಾಡಿಗೆ ಎಲ್ಲೇ ಹೋಗಿ ಮಲಗ್ತದೆ. ಇನ್ನೊಬ್ಬರಿಗೆ ತೊಂದರೆ ಆಗದಾಗೆ ನಾವು ಖಂಡಿತ ಹಾಕಬೇಕು. ನಾವು ಅದನ್ನು ಪಾಲಿಸ್ತಾ ಬರಬೇಕು, ಗಲೀಜು ಮಾಡಬಾರ್ದು. ಅಥವಾ ಒಂದು ಕಚ್ಚುವ ನಾಯಿ, ಜೋರದ ನಾಯಿ ಎಲ್ಲ ಉಂಟು ಅಂತ ಆದರೆ ಸ್ವಲ್ಪ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ಅದು ಎಲ್ಲ ಅದಾದರೆ ಪರವಾಗಿಲ್ಲ. ಸ್ವಲ್ಪ ಜನರು ಕಡಿಮೆ ಆದಾಗ ಆ ನಾಯಿಗೆ ಊಟ ಹಾಕ್ಬೋದು. ಸ್ವಲ್ಪ ಜೋರು ನಾಯಿ ಎಲ್ಲ ಬಂದು ಕಚ್ಚೋದು, ಪೆಟ್ಟು ಮಾಡೋದು, ಕಚ್ಚಾಡಿಕೊಳ್ತವೆ. ಮತ್ತು ಕೆಲವು ಗ್ರೂಪ್ ನಾಯಿ ಇದ್ದರೆ ಒಂದಕ್ಕೆ ಅನ್ನ ಹಾಕುವಾಗ ಕಚ್ಚಾಡಿಕೊಳ್ತವೆ, ಮನೆಯಲ್ಲಿ ಆಗಲಿ ಬೀದಿಯಲ್ಲಿ ಆಗಲಿ. ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಸ್ವಲ್ಪ ಜನ ಕಡಿಮೆ ಆಗುವಾಗವೇ ಹಾಕಬೇಕು, ಸುಮ್ಮನೆ ಮತ್ತೆ ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಆದರೆ ಅನ್ನ ಹಾಕುವಾಗ ಅದನ್ನು ಪಾಲಿಸಿ ನಿಜವಾಗ್ಲು, ಹಾಗೆ ಯಾರು ನಮಗೆ ಹೇಳುವಾಗಿಲ್ಲ. ಎಸ್, ಅಂಥವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದ ಮೂಲಕ ಸೆಲ್ಯೂಟ್ ಮಾಡೋಣ. ನಮಗೆ ಪ್ಲೀಸ್ ಪ್ರಾಣಿಗಳಿಗೆ ಆಹಾರ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದನ್ನು ನಾವು ಖಂಡಿತವಾಗ್ಲೂ ಗೌರವಿಸ್ತೇವೆ. ಹಾಗೆಯೇ ಪ್ರಾಣಿಗಳಿಗೆ ಅನ್ನ ಹಾಕುವವರನ್ನು ತಡೆಯುವ ಪ್ರಯತ್ನವನ್ನು ಮಾಡಬೇಡಿ. ಸಾಕಷ್ಟು ಸಾಧ್ಯ ಆದರೆ ನೀವು ಕೂಡ ಒಂದೊಂದು ಕಡೆಗೆ ಹೋಗಿ ಅನ್ನ ಹಾಕುವಂಥದ್ದನ್ನು ಮಾಡಿ ಅಂತ ಹೇಳ್ಬೋದು. ಅದನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಮಾಡಿ, ಯಾರಿಗೂ ತೊಂದರೆ ಆಗದಾಗಿ ಕೂಡ ಅದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಮಾತಾಡೋದು ಅಂತಾದರೆ
ದತ್ತು ಸ್ವೀಕಾರ ಅನ್ನುವಂಥದ್ದು, ಪ್ರಾಣಿಗಳನ್ನು ದತ್ತು ತಗೊಳ್ಳುವಂಥದ್ದು. ದತ್ತು ತಗೊಳ್ಳುವಂಥ ಪ್ರೊಸೀಜರ್ಸ್ಗಳು ಹೇಗಿರ್ತವೆ, ಹೇಗೆ ದತ್ತು ತಗೊಳ್ಬೇಕು, ಅದರ ನಂತರ ಅವರನ್ನು ಹೇಗೆ ನೋಡ್ಕೊಳ್ಬೇಕು ಪ್ರಾಣಿಗಳನ್ನು, ಅದು ಮುಖ್ಯವಾಗಿರ್ತದೆ. ದತ್ತು ಸ್ವೀಕಾರದ ಕ್ರಮಗಳು ಹೇಗೆ? ದತ್ತು ಸ್ವೀಕಾರ, ಈಗ ನಾವು ಅಡಾಪ್ಷನ್ ಕ್ಯಾಂಪ್ ಇಡ್ತೇವೆ. ಈಗ ನಾವು ಎಲ್ಲಿಯ ಪಾಪ ಒಂದು ಬೀದಿ ನಾಯಿ ಮರಿ ಹಾಕಿದರೆ ನಾನು ಅದಕ್ಕೆ 1 ತಿಂಗಳ ತನಕ ತಾಯಿಗೆ ಒಳ್ಳೆ ಒಂದು ಆಹಾರ ನೀಡ್ತೇನೆ, ಎಲ್ಲಿ ನನಗೆ ಕಂಡ್ರೆ. ಅಥವಾ ನನಗೆ ಯಾರಾದರೂ ಕಾಲ್ ಮಾಡಿದೆ ಅವ್ರು ಹೇಳ್ತಾರೆ, ಮೇಡಮ್ ಮರಿ ಹಾಕಿದ್ದೆ, ಏನು ಮಾಡೋದು, 1 ತಿಂಗಳು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ನೋಡುವ, ಕ್ಯಾಂಪ್ ಇದ್ದರೆ ನಾನು ತಗೊಳ್ತೇನೆ ಅಂತ. 1 ತಿಂಗಳು ತಾಯಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಅವಾಗ ಮರಿ ಬೆಳೀತಾವಲ್ಲ, 1 ತಿಂಗಳ ನಂತರ ಕ್ಯಾಂಪಿಗೆ ತರ್ಬೋದು. ಅಲ್ಲಿ ತಂದ ನಂತರ ನಾವು ಈಗ ಅದಕ್ಕೆ ವ್ಯಾಕ್ಸಿನ್, ಇದು ಲಸಿಕೆ ನೀಡೋದು ಬಹಳ, ಒಂದು 30 ದಿನದಕ್ಕೆ ಆದರೆ ಅದು ಪಪ್ಪಿ ಡಿಪಿ ಕೊಡ್ತಾರೆ, 40 ಡೇಸ್ದಕ್ಕೆ. ಅದು ರೇಬಿಸಿದ್ದು ಮತ್ತು ಡಿಸ್ಟೆಂಪರ್, ಪಾರೋ, ಈಗೆಲ್ಲ ನಾನಾ ರೀತಿಯ ರೋಗ ಉಂಟಲ್ಲ, ಹಾಗೆ ನಾವು ಲಸಿಕೆ ನೀಡಿ ಕೊಟ್ಟರೆ ಒಳ್ಳೆಯದು. ಕೆಲವೊಮ್ಮೆ ನಮ್ಮ ಹತ್ರ ಸಹ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ, ಎಲ್ಲದಕ್ಕೂ ಲಸಿಕೆ ನೀಡಲಿಕ್ಕೂ ನಮಗೆ ಸಾಧ್ಯ ಇರೋದಿಲ್ಲ. ಹಾಗಿರುವಾಗ ನಾವು ಮರಿಯನ್ನು ಫ್ರೀಯಾಗಿ ಕೊಡ್ತಿದ್ದೇವಲ್ಲ, ಕೊಡುವಾಗ ನಾವು ಹೇಳ್ತೇವೆ, ಇದಕ್ಕೆ ಮೊದಲು ನೀವು ಡಾಕ್ಟರ್ ತಗೊಂಡೋಗಿ ಲಸಿಕೆ ನೀಡಿಸಿ, ಚಿಕಿತ್ಸೆ, ಅದು ವ್ಯಾಕ್ಸಿನೇಷನ್, ರೇಬಿಸ್ ಇರ್ಬೋದು, ಯಾವುದೇ ಕೊಡಿಸಿ. ನಂತರ ಮನೆಗೆ ಕೊಂಡೋಗುವಾಗ ಪ್ರೊಸೀಜರ್ ನಾವು ಕೊಡುವಾಗ ಹೇಳ್ತೇವೆ, ಈಗ ಪುಟ್ಟ ಮರಿಗೆ ಏನು ಆಹಾರ ಕೊಡಬೇಕು. ಸಣ್ಣ ಮರಿಗೆ ಆದರೆ ಈಗ ನಾವು ಕೊಂಡ ತಕ್ಷಣ ಮಾಂಸ ಬೆರೆಸಿ ಕೊಡೋದಲ್ಲ, ಅದೇ ಎಲ್ಲ ಗಂಟಲ ಸಿಕ್ಕಿ ಸತ್ತೇ ಹೋದಿತ್ತು. ಸಣ್ಣ ಮರಿ ಹೋಗುವಾಗ ನಾವು ಕೊಡುವಾಗ ಅದಕ್ಕೆ ಮೊಸರನ್ನ, ಅನ್ನ ಸರಿ ಬೆಂದಿದ್ರೆ ಮೊಸರನ್ನ ಹಾಕಿ ಕೊಟ್ಟರೆ ಅದು ಒಳ್ಳೆಯದು. ಮತ್ತು ಹಾಲು ಕೂಡ ಜಾಸ್ತಿ ಕೊಡೋದು ಒಳ್ಳೆಯದಲ್ಲ ಹೊಟ್ಟೆ ಒಳಗೆ. ಮತ್ತು ನಾವು ಖಾರ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಬೆಂದಂಥದ ವಸ್ತು ಅಥವಾ ಪೆಡಿಗ್ರಿ, ಪಪ್ಪಿ ಪೆಡಿಗ್ರಿ ಸಿಗ್ತವೆ, ಅದನ್ನು ಹಾಲಲ್ಲಿ ಸ್ವಲ್ಪ ಹಾಕಿ ಅದು ಸಾಫ್ಟ್ ಆದ ನಂತರ ಲಿಕ್ವಿಡ್ ಥರ ಹಾಕಿ ಮರಿಗಳಿಗೆಲ್ಲ ಆ ಥರ ಕೊಡೋದು. ಹಾಗೆಲ್ಲ ನಾವು ಹೇಳಿ ಕೊಡೋದು. ನಂತರ ಅವರು ಕೊಂಡೋಗ್ತಾರೆ. ನಂತರ ನಮ್ಮದು ಪ್ರೊಸೀಜರ್ ಏನಂದರೆ, ಈಗ ಅಡಾಪ್ಷನ್ ಆದ ಮೇಲೆ ಇವತ್ತು ಕೊಟ್ಟರೆ ನಾಳೆ ನಾನು ಎಲ್ರಿಗೂ ಕಾಲ್ ಮಾಡ್ತೇನೆ, ಲಿಸ್ಟ್ ನೋಡಿ ಯಾರೆಲ್ಲ ಅಡಾಪ್ಟ್ ಮಾಡಿದ್ದಾರೆ, ಲಿಸ್ಟ್ ಕಾಲ್ ಮಾಡಿ ಕೇಳ್ತೇನೆ, ಸೆಟ್ ಆಗಿದೆ ನಾಯಿ ಮರಿ ಹೇಗಿದೆ. ತುಂಬ ಜನರು ತಗೊಂಡ ಮೇಲೆ ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ. ಇನ್ನು ಕೆಲವರು ಕೊಂಡೋಗಿದ ತಕ್ಷಣ ಕಟ್ಟಿ ಹಾಕಿದ್ದೇನೆ ಅಂತ ಹೇಳ್ತಾರೆ. ತಕ್ಷಣ ನಾನು ಹೇಳ್ತೇನೆ, ದಯವಿಟ್ಟು ಕಟ್ಟಿ ಹಾಕಬೇಡಿ, ಅದು ಸಣ್ಣ ಮರಿ ಎಲ್ಲಿ ಹೋಗೋದಿಲ್ಲ ಅಂತ. ನಂತರ ಸ್ವಲ್ಪ ಸ್ವಲ್ಪ ಸಮಯ ಬಿಟ್ಟು, 1 ತಿಂಗಳ ಬಿಟ್ಟ ನಂತರ ಪುನಃ ಕಾಲ್ ಮಾಡಿ. ಒಂದು ತಿಂಗಳು ನಮಗೆ ಕಾಲ್ ಮಾಡುವಾಗ ಅವರು ನಾಯಿಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬರ್ತದೆ. ಅವರು ಮಾತನಾಡುವ ರೀತಿಯಲ್ಲಿ ಅವರು ಕೆಲವರು ತುಂಬ ಒಂದು ಫ್ಯಾಮಿಲಿ ಮೆಂಬರ್ ಥರ ಇಟ್ಕೊಂಡಾಗೆ ಮಾತಾಡ್ತಾರೆ. ನಂತರ ಇನ್ನೊಂದು ವಿಷಯ ನಾವು ಮುಖ್ಯವಾಗಿ ತಿಳಿಸುವುದು ಏನಂದರೆ, ಸಂತಾನಹರಣ ಚಿಕಿತ್ಸೆದು ಕೊಡುವಾಗ ನಾವು ಗಂಡಾಗಲಿ ಹೆಣ್ಣಾಗಲಿ ಇದಕ್ಕೆ 7 ತಿಂಗಳು ಆದ ತಕ್ಷಣ ಸಂತಾನಹರಣ ಚಿಕಿತ್ಸೆ ಮಾಡಿಸಿ, ಒಂದು ವೇಳೆ ನಿಮಗೆ ಬಹಳ ಕಷ್ಟ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ, ನಾವು ಫ್ರೀಯಾಗಿ ಮಾಡಿಕೊಡ್ತೇವೆ. ತುಂಬ ಜನರಿಗೆ ನಾವು ಹೆಣ್ಣು ತಗೊಂಡವರಿಗೆ, ಅವರಿಗೆ ತುಂಬ ಜನರಿಗೆ ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮಿಂದ ಯಾರು ಹೆಣ್ಣು ನಾಯಿಯನ್ನು ದತ್ತು ತಗೊಂಡಿದ್ದಾರೆ ಅವರಿಗೆ ನಾವು 7 ತಿಂಗಳು ಕಳೆದ ತಕ್ಷಣ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವರು ಕಾಂಟ್ಯಾಕ್ಟ್ ಮಾಡದಿದ್ದರೆ ನಾವು ಕಾಲ್ ಮಾಡ್ತೇವೆ, ಇಷ್ಟು ಸಮಯ ಆಯಿತು ನೋಡಿ, ಆವಾಗ ಅವರಿಗೆ ರಿಮೈಂಡ್ ಮಾಡಿ ಸರ್ಜರಿ, ಕೆಲವರು ಆಲ್ರೆಡಿ ಮಾಡಿಸಿ ಇದ್ದವರು ಇದ್ದಾರೆ, ಒಳ್ಳೆ ವಿಷಯ ಅದು. ಇಲ್ಲದಿದ್ದರೆ ನಾವು ರಿಮೈಂಡ್ ಮಾಡಿ ಮಾಡಿಸ್ತೇವೆ. ಅದು ನಮ್ಮ ಪ್ರೊಸೀಜರ್. ಪ್ರೊಸೀಜರ್ ಖಂಡಿತವಾಗ್ಲೂ ಚೆನ್ನಾಗೇ ಇದೆ. ಇದನ್ನು ನೋಡಿದ ತಕ್ಷಣ ಸಿಸ್ಟಮ್ಯಾಟಿಕ್ ಇದೆ. ಬಟ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ದತ್ತು ತಗೊಳ್ಳಿದ್ದಾರೆ ನಾಯಿಯನ್ನು ದತ್ತು ತಗೊಂಡಾದ ನಂತರ ಅವ್ರು ಏನು ಮಾಡ್ತಾರೆ? ಆ ನಾಯಿಯನ್ನು ಒಂದು ಹೆಚ್ಚು ರೇಟಲ್ಲಿ ಮಾರೋದಾದರೆ ಮಾರಬಹುದು ಒಂದು, ಅದ್ರ ಜೊತೆಗೆ ನಾಯಿಯನ್ನು ಕೇರ್ಲೆಸ್ ಮಾಡುವುದು, ಏನು ಬೇಕಾದರೂ ಮಾಡ್ಬೋದು. ಅದರ ಮೇಲೆ ನೀವು ಹೇಗೆ ನಿಗಾ ವಹಿಸ್ತೀರಾ? ಅಲ್ಲಿ ಹೋಗಿ ಏನಾದರೂ ಅಥವಾ ನಾಯಿಯನ್ನು ಹೇಗೆ ನೋಡ್ಕೊಳ್ತಾರೆ ಅದನ್ನೆಲ್ಲ ಚೆಕ್ ಮಾಡುವಂಥ ವಿಧಾನಗಳಿದೆಯಾ? ಹತ್ತಿರ ಆದರೆ ಚೆಕ್ ಮಾಡ್ಬೋದು. ನಾವು ದೂರ ಕೊಡೋದಾದರೆ ಹೆಚ್ಚಾಗಿ ಗಂಡನ್ನು ಕೊಡೋದು. ಯಾಕೆಂದರೆ ಗಂಡು ದೂರ ಹೋದರೆ ಗಂಡನ್ನಂತೂ ಬಿಡೋದಿಲ್ಲ ಅಂತ ಗ್ಯಾರಂಟಿ. ನಾವು ಹೆಣ್ಣಾದರೆ ಲೋಕಲ್ ಕೊಡ್ತೇವೆ, ನಮಗೆ ಆಸುಪಾಸು ಹೋಗುವ ಸಾಧ್ಯತೆ ಇರುವಲ್ಲಿ ನಾವು ಹೆಣ್ಣನ್ನು ಕೊಡ್ತೇವೆ. ಮತ್ತು ಅನಿಮಲ್ ಅವರು ಯಾರಾದರೂ ಅಡಾಪ್ಷನ್ಗೆ ಬಂದರೆ ಅವರಿಗೆ ನಮಗೆ ಗ್ಯಾರಂಟಿ, ಅದು ಎಲ್ಲಿ ಬಿಡೋದಿಲ್ಲ. ಲೋಕಲ್ಲೆಲ್ಲ ನಾವು ಹೆಣ್ಣು ಮರಿಯನ್ನು ಕೊಡೋದು. ಮತ್ತು ಚೆಕ್ ಮಾಡಲಿಕ್ಕೆ ಹೋದದ್ದು ತುಂಬ ಸಲ ಉಂಟು, ವಾಪಸ್ ನಾಯಿ ಮರಿಯನ್ನು ತಂದದ್ದು ಉಂಟು. ಹೌದಾ? ಕೊಟ್ಟ ಅಂದರೆ ದೊಡ್ಡ ಕಾಲೇಜ್ ಸ್ಟೂಡೆಂಟ್ ಸಹ ಒಬ್ಬ ಕೊಂಡೋಗಿ ನಾಯಿ ಮರಿಯನ್ನು ಒಂದು ಮರುದಿವಸ ನಾವು ಕಾಲ್ ಮಾಡಿದ್ದೇವೆ. 1 ವಾರ ನಂತರ ಕಾಲ್ ಮಾಡುವಾಗ ನಾಯಿ ಮರಿ ಇಲ್ಲ, ಮನೆಯವರು ಕೊಂಡೋಗಿ ಬೈದಂತೆ, ಎಲ್ಲಿಯ ಕೊಂಡೋಗಿ ಬಿಟ್ಟಿದ್ದಾನೆ. ಕೊಂಡೋಗಿ ಬಿಟ್ಟ ನಂತರ ನನಗೆ ಬಹಳ ಬೇಸರ ಅನಿಸೋದು. ನಾವು ಇಷ್ಟು ಕಷ್ಟಪಟ್ಕೊಂಡು ಕ್ಯಾಂಪ್ ಇಡೋದು, ಪಾಪ ಆ ಪ್ರಾಣಿಗಳಿಗೆ ಒಂದು ಒಳ್ಳೆ ಮನೆ ಸಿಗಬೇಕಂತ ಇವರು ಮನೆಯವರು ಹೇಳಿದ ತಕ್ಷಣ ಇವನು ಕೊಂಡೋಗಿ ಎಲ್ಲಿಯ ಬಿಡೋದು? ಹಾಗಾದರೆ ಇವರೇನು ಸಣ್ಣ ಮಕ್ಕಳಲ್ಲ, ಕಾಲೇಜಿದ ಮಕ್ಕಳಲ್ಲ. ಮನೆಯವರ ಹತ್ರ ಪರ್ಮಿಷನ್ ಕೇಳಿ ನಾವು ನಾಯಿ ಕೊಂಡೋಗ್ಬೇಕು. ಕೊಂಡೋಗುವಾಗ ನಾವು ಮನೆಯವರಿಗೆ ಎಲ್ಲರಿಗೂ ಇಷ್ಟ, ನಾನು ಕೊಂಡೋಗ್ತೇನೆ ಅಂತ ಹೇಳಿಕೊಂಡು ಹೋಗೋದು. ನಾವು ನಂಬಿಕೆಯಲ್ಲಿ ಕೊಡ್ತೇವೆ ನೋಡಿ. ಅದು ಕಾಲ್ ಮಾಡುವಾಗ ನಾಯಿ ಇಲ್ಲ ಅಂದ ಮೇಲೆ ಎಲ್ಲೋ ಬಿಟ್ಟಿದ್ದೇಳಿ ನಮ್ಮ ಹೊಟ್ಟೆ ಉರಿತದೆ ನಿಜವಾಗ್ಲೂ. ಪಾಪ ನಮಗೆ ಅದರದ್ದು ಪಾಪ ಸಿಗ್ಬೋದು. ನಾವು
ಎಲ್ಲ ಹೊಟ್ಟೆಗಿಲ್ಲ, ಎಲ್ಲೆಲ್ಲ ಕೊಂಡೋಗಿಬಿಟ್ಟಿದೆ. ನಂತರ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಪೊಲೀಸಿಗೆ ಕಂಪ್ಲೇಂಟ್ ಕೊಡುವಾಗ ಅವರನ್ನು ತರಿಸಿದ್ರು. ನೋಡಿ, ಪೊಲೀಸ್ನವರು ಕೂಡ ಕೆಲವೊಂದು ಬಾರಿ ನಮಗೆ ಸಹಾಯ ಮಾಡ್ತಾರೆ. ಎಲ್ಲ ಸ್ಟೇಷನ್ನಲ್ಲಿ ಆಗಿರೋದಿಲ್ಲ, ಕೆಲವೊಂದು ಸ್ಟೇಷನ್ನಲ್ಲಿ ಅವರಿಗೂ ಪ್ರಾಣಿಗಳ ಮೇಲೆ ಇಷ್ಟ ಇರ್ತದೆ. ಆವಾಗ ನಾವು ಪೊಲೀಸ್ ಅವರಿಗೆ ಕರೆದು ಸರಿ ಬೈದಿದ್ದಾರೆ. ನೀನು ಆಗದಿದ್ದರೆ ಯಾಕೆ ನಾಯಿಯನ್ನು ಕೊಂಡೋಗಿದ್ದಿ, ಎಲ್ಲಿ ಬಿಟ್ಟಿದ್ದಿ ಹುಡುಕಿ ಕೊಡು. ನಾನು ಹೇಳಿದೆ, ನನಗೆ ನಾಯಿ ಮರಿ ಹುಡುಕಿ ಕೊಡಬೇಕು, ಎಲ್ಲಿ ಬಿಟ್ಟಿದೆ ಅಂತ. ನಂತರ ತಾಯಿ ಬಂತು, ಮಗ ಬಂತು ಸ್ಟೇಷನಲ್ಲಿ, ಮತ್ತೆ ಎಲ್ಲೇ ಒಂದು ಖಾಲಿ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 1 ವಾರ ಮುಂಚೆ ಬಿಟ್ಟ ನಾಯಿ ಮರಿ ಎಲ್ಲಿ ಹೋಗಿದೆ ಅಂತ ನಾನು ಹುಡುಕಿದೆ. ಎಲ್ಲ ಕಡೆ ಹುಡುಕಿದ್ರು ನಾಯಿ ಸಿಕ್ಕಲೇ ಇಲ್ಲ ಮರಿ. ಪಾಪ ಏನಾಯ್ತು ಅಂತ ಗೊತ್ತಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಆಗ್ತಾ ಇರ್ತದೆ. ಅದಕ್ಕೆ ನಾವು ಕೊಡುವಾಗ ಬಹಳ ಒಂದು ಯೋಚನೆ ಮಾಡಿ ಕೊಡೋದು. ಮತ್ತು ರೆಂಟ್ ಹೌಸ್ ಇದ್ದವರಿಗೆ ಕೊಡೋದಿಲ್ಲ, ಅಪಾರ್ಟ್ಮೆಂಟಲ್ಲಿದ್ದವರಿಗೆ ಅಲೌಡ್ ಇಲ್ಲ ನೋಡಿ, ಆಸೆ ಇರ್ತದೆ ಕೆಲವರಿಗೆ. ಇದೆಲ್ಲ ಸಮಸ್ಯೆ ಇರ್ತದೆ. ಮತ್ತು ಇನ್ನು ಕಟ್ಟಿ ಹಾಕೋದು ಅದೆಲ್ಲ ಆಗಬಾರ್ದು. ತುಂಬ ಕಟ್ಟಿ ಹಾಕೋದು ಅದನ್ನು ಸಹ ನಾವು ಕೇಳ್ತೇವೆ. ಹತ್ತಿರ ಆದರೆ ನೋಡ್ಬೋದು, ದೂರ ಆದರೆ ಮತ್ತು ನಾವು ಈಗ ಒಂದು ಫೇಸ್ಬುಕ್ ವಾಟ್ಸಪ್ ಇದ್ದ ಕಾರಣ ವೀಡಿಯೋ ಕಳಿಸಿ ಕೇಳೋದು ನಾವು ನಾಯಿದು. ನನಗೆ ಒಮ್ಮೆ ನಾಯಿ ಮರಿಯನ್ನು ನೋಡಬೇಕಿತ್ತು, ಒಂದು ವಾಟ್ಸಪ್ ಕಳಿಸಿ ಅಂತ. ಹೆಚ್ಚಿನವ್ರು ಕಳಿಸ್ತಾರೆ ನೋಡಿ, ಖುಷಿ ಆಗ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ನಾಳೆ ಕಳಿಸ್ತೇನೆ ನಾಳೆ ಕಳಿಸ್ತೇನೆ. ಆವಾಗ ನಮಗೆ ಡೌಟ್ ಬರ್ತದೆ, ಅಲ್ಲಿ ನಾಯಿ ಮರಿ ಏನೋ ಮಾಡಿದ್ದಾರೆ ಇವರು, ಯಾಕೆ ಕಳಿಸ್ತಾ ಇಲ್ಲ. ಮತ್ತೆ ಹತ್ರ ಆದರೆ ಹೋಗಿ ವಿಚಾರಿಸೋ, ಏನೋ ಒಂದು ಅವ್ರಿಗೆ ಕೊಟ್ಟಿದ್ದೇನೆ ಇವ್ರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟರು ಪರವಾಗಿಲ್ಲ, ಡೀಟೇಲ್ಸ್ ಕೊಡಿ, ಎಲ್ಲೇ ಇದ್ರೂ ಪರವಾಗಿಲ್ಲ. ನೀವು ನಿಮಗೆ ಬೇಡ ಅಂತ ಇನ್ನೊಬ್ರಿಗೆ ಕೊಟ್ಟರೆ ಸರಿ, ಅವರದ್ದು ಅಡ್ರೆಸ್ ಕೊಡಿ, ನಮಗೆ ನಾಯಿಯನ್ನು ನೋಡಬೇಕು. ಈ ಥರದ್ದೆಲ್ಲ ಆಗಿದೆ. ಇಂಥದ್ದನ್ನೆಲ್ಲ ಪ್ರತಿ ಮನೆಗೆ ಹೋಗಿ ನಾಯಿ ಹೇಗಿದೆ ಅಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನಾಯಿಯನ್ನು ದತ್ತು ತಗೊಂಡ ನಂತರ ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅದರ ರಕ್ಷಣೆಯನ್ನು ಮಾಡಿಲ್ಲದ್ರೆ ದತ್ತು ತಗೊಳ್ಳುವಂಥ ಕೆಲಸಕ್ಕೆ ನೀವು ಕೈ ಹಾಕಿಬಿಡಿ, ಅಷ್ಟೇ ಕೇಳುವಂಥದ್ದು. ಮೇಡಮ್, ಮುಂದೆ ಈ ಸಾಕು ಪ್ರಾಣಿಗಳಲ್ಲಿ ಅದರ ಜೊತೆ ಮೂಗ ಪ್ರಾಣಿಗಳಲ್ಲಿ ದನ ಕೂಡ ಒಂದು ಬರುತ್ತೆ ಕೂಡ. ಈಗ ದನಗಳನ್ನು ನಾವು ಸಾಕ್ತೇವೆ, ನಮ್ಮ ಉದ್ದೇಶಗಳಿಗೋಸ್ಕರ ಸಾಕ್ತೇವೆ, ಹೊರಗಡೆ ಬಿಡ್ತೇವೆ ದನಗಳನ್ನು. ದನಗಳು ಈ ಪೇಟೆಗಳಲ್ಲಿ ರೋಡಿನ ಸೈಡಲ್ಲೆಲ್ಲ ಓಡಾಡ್ತಾ ಇರ್ತದೆ. ನಾವು ಪ್ಲಾಸ್ಟಿಕ್ಸ್ಗಳನ್ನು ಅಥವಾ ಏನೋ ಒಂದು ಹಾಳಾದ ತಿಂಡಿಗಳನ್ನು ಬಿಸಾಕ್ತಾ ಇರ್ತೇವೆ. ಆದರೆ ಪ್ರಾಣಿಗಳಿಗೆ ಗೊತ್ತಿರುತ್ತಿಲ್ಲ ಇದು ಏನು ಅಂತ. ಪ್ಲಾಸ್ಟಿಕ್ ತಿಂದು ಎಷ್ಟೋ ದನಗಳಿಗೆ ಹಾನಿಯಾದದ್ದು ಕೂಡ ಇದೆ. ಇದರ ಬಗ್ಗೆ ನಾವು ಹೇಗೆ ಜಾಗ್ರತೆ ವಹಿಸಬಹುದು? ದನಗಳ ಬಗ್ಗೆ ನಮಗೆಷ್ಟು ಕಾಳಜಿ ಈಗಲೂ ಇದೆಯಾ? ದೇವರ ಸ್ಥಾನದಲ್ಲಿ ಇಡ್ತೇವೆ, ಗೋಮಾತೆ ಅಂತ ಹೇಳ್ತೇವೆ, ಕಾಳಜಿ ಮಾಡ್ತಾ ಇದ್ದೇವ ನಾವು? ಕಾಳಜಿ ಕೆಲವರು ಮಾಡ್ತಾರೆ. ಅಂದರೆ ಅದೇ ದನಗಳು ಪಾಪ ಪ್ಲಾಸ್ಟಿಕ್ ಎಲ್ಲ ತಿನ್ನಲಿಕ್ಕೆ ಕಾರಣ ಅಲ್ಲೆಲ್ಲಿ ಕಸಗಳು ರಾಶಿ ಇರ್ತವೆ. ಜನರಿಗೆ ಕೇರ್ಲೆಸ್ ಅಲ್ಲ, ಪಾಪ ಅದಕ್ಕೂ ಗೊತ್ತಿಲ್ಲ. ಕಸ ರಾಶಿ ಅಂತ ಆಹಾರ ಅಂತ ತಿಂತಾ ಇರ್ತದೆ, ಅದರ ಆರೋಗ್ಯ ಎಲ್ಲ ಕೆಡ್ತಾ ಹೋಗ್ತದೆ. ಅದಕ್ಕೆ ಅದೇ ಕ್ಯಾನ್ಸರ್ ಅದು ಇದು ಬೇರೆ ಬೇರೆ ರೋಗ ಬರ್ತದೆ. ಮತ್ತು ದನಗಳು ಅದೇ ಜಾಸ್ತಿ ಆಗಲಿಕ್ಕೂ ಕಾರಣ ಅದೇ ನೋಡಿ, ಗಂಡು ದನ ಮರಿ ಉಂಟಲ್ಲ ಅದನ್ನು ಹಾಗೆ ಬಿಟ್ಟು ಬಿಡ್ತಾರೆ. ದನಗಳಲ್ಲಿ ಹೆಣ್ಣಿಗೆ ಮಾತ್ರ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ಯಾಕೆಂದರೆ ಲಾಭ ಇದೆಯಲ್ಲ, ಹಾಲು ಕೊಡ್ತವೆ. ಅದು ಗಂಡಾದ ತಕ್ಷಣ ಜಾಸ್ತಿ ಇದು ಮಾಡೋದಿಲ್ಲ, ಬಿಟ್ಟು ಬಿಡ್ತಾರೆ. ಇವಾಗ ಎಲ್ಲ ಹೈವೇಲಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಸುಮಾರಿದೆ. ಮತ್ತು ಅದು ಕೆಲವೆಲ್ಲ ದೊಡ್ಡ ದೊಡ್ಡ ಟಿಪ್ಪರ್ ಅದರದ್ದು ಅಡಿಗೆಲ್ಲ ಬಿದ್ದು ಸತ್ತದುಂಟು. ಮತ್ತು ಕೆಲವೆಲ್ಲ ಲಾಸ್ಟ್ ಒಂದು ಇನ್ಸಿಡೆಂಟ್, ಅದರದ್ದು ಒಂದು ಹೋರಿದು ಹಾರ್ನ್ ಇದಾಗಿ ಅದು ಗಮನಿಸೋರು ಇದ್ದರೆ ಸಹ, ತುಂಬ ಜನ ನೋಡಿದರೆ ಸಹ ಅದಕ್ಕೆ ಏನು ಸಹಾಯ ಮಾಡಬೇಕಂತ ಗೊತ್ತಿರೋದಿಲ್ಲ. ಹಾಗೆ ಕೆಲವರು ಗೊಡ್ಡು ಅಂತ ಸಹ ಬಿಡ್ತಾರೆ ದನವನ್ನು. ಮೊನ್ನೆ ಒಂದು ಇತ್ತೀಚೆಗೆ ಒಂದು ಸಾಕಿದವರೇ ಮನೆಯಲ್ಲಿ ಅದನ್ನು ಗೊಡ್ಡು ಅಂತ ಬಿಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಗಾಯ ಎಲ್ಲ ಆಗಿತ್ತು. ನಂತರ ಅದನ್ನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಗೋಶಾಲೆಗೆ ಕೊಟ್ಟದ್ದು. ಅಂದರೆ ಅವುಗಳಿಗೆ ಪಾಪ ಆಹಾರ ಇಲ್ಲ. ದನಗಳಿಗೆ ಜಾಸ್ತಿ ಹುಲ್ಲು, ಹಣ್ಣು, ತರಕಾರಿ ಆ ಥರದ್ದು ತಿನ್ನೋದಲ್ಲ, ಎಲ್ಲಿ ಸಿಗ್ತವೆ ಅವುಗಳಿಗೆ? ಪಾಪ ಅವುಗಳಿಗೆ ಆಹಾರ ಸಾಕಾಗುವುದಿಲ್ಲ. ಅದು ದನಗಳದ್ದು ಬಹಳ ಕಷ್ಟ. ಈ ನಾಯಿ ಬೆಕ್ಕಿನಾಗೆ ಅನ್ನ ಹಾಕಿ ಸಾಕುವಂಥದ್ದಲ್ಲ. ಅವುಗಳಿಗೆ ಸೊಪ್ಪು ಆ ಥರದ್ದೆಲ್ಲ ತಿಂದ ಅಭ್ಯಾಸ. ಅವುಗಳಿಗೆ ಏನು ತಿಂತಾವೆ ಅಂತ ಯಾರಿಗೆ ಗೊತ್ತಿರ್ತದೆ? ಹೀಗೆ ಬಿಟ್ಟರೆ ಅದು ಕೂಡ ಅದರ ಸಂಖ್ಯೆ ಜಾಸ್ತಿ ಆಗ್ತದೆ. ಅದು ಕೆಲವರೆಲ್ಲ ಗೋಶಾಲೆಗೆ ಏನಾದರೂ ಅನಾರೋಗ್ಯದದ್ದು ಗೋಶಾಲೆ ಅವರು ರೆಸ್ಕ್ಯೂ ಮಾಡ್ತಾರೆ, ಇಲ್ಲದು ಹೀಗೆ ತಿಂದು ಬದುಕ್ತಾ ಇರ್ತವೆ ದನಗಳು. ಆದ ಕಾರಣ ನಾವು ಸ್ವಚ್ಛತೆಯನ್ನು ಎಲ್ಲಿ ಕಾಪಾಡಿದೆವು ಅಲ್ಲಿ ಪ್ರಾಣಿಗಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇವಾಗ ನಾವು ಪ್ಲಾಸ್ಟಿಕ್ ಅದು ಇದು ಅಲ್ಲಿ ಇಲ್ಲಿ ಹಾಕದಿದ್ದರೆ ಅದು ಕೂಡ ತಿನ್ನೋದಿಲ್ಲ ನೋಡಿ. ನಾವು ಹಾಕಿದ ಕಾರಣ ಅಲ್ಲ ದನಗಳು ಕೂಡ ಅದನ್ನು ತಿಂದು ಬದುಕುದು. ನಂತರ ಲಾಸ್ಟ್ ಟೈಮ್ ಯಾವಾಗ ಒಂದು ಹೋರಿಗೆ ಆಗಿತ್ತು, ಏನಾದ ಹಾರ್ನದು ಸರ್ಜರಿ ಮಾಡಲಿ ಒಂದು ಇದರಲ್ಲಿ ಸತ್ತೋಯ್ತದೆ ಯಾವುದೋ ಒಂದು ಕಾರಣ. ಅದರ ಸರ್ಜರಿ ಮಾಡುವಾಗ ಪೋಸ್ಟ್ಮಾರ್ಟಮ್ ಮಾಡುವಾಗ ಇಷ್ಟು ಪ್ಲಾಸ್ಟಿಕ್ ಇತ್ತು, ಎಷ್ಟು kg. ಅವಾಗ ನಮಗೆ ಎಷ್ಟು ಬೇಸರ ಆಯ್ತು. ನಾವು ಮನುಷ್ಯರಿಂದ ಪಾಪ ಅದಕ್ಕೆ ಆ ಥರದೊಂದು ಸ್ಥಿತಿ ಬಂತು. ನಾವು ಮನುಷ್ಯರು ನಿಜವಾಗಿ ಎಲ್ಲವನ್ನು
ಸರಿಪಡಿಸ್ಕೊಂಡು ಹೋದರೆ ಎಲ್ಲದಕ್ಕೂ ಉತ್ತಮ. ನಮ್ಮ ಪರಿಸರ ಕೂಡ ಚೆನ್ನಾಗಿರ್ತವೆ. ನಾವೆಷ್ಟು ಕಸಗಳನ್ನು ಕಡಿಮೆ ಮಾಡಿದೆ ನಮ್ಮ ಪರಿಸರ ಚೆಂದ ಕಾಣ್ತದಲ್ಲ ನೋಡುವಾಗ, ಹಸಿರು ಹಸಿರು. ನಾವು ಈ ಕಸಗಳನ್ನೆಲ್ಲ ರಾಶಿ ಹಾಕಿದೆಪ್ಪ ಅವುಗಳಿಗೆ ಸಹ ಆಹಾರ ಸಿಗುವುದಿಲ್ಲ. ಮರ ಗಿಡ ಎಲ್ಲ ಕಡಿದರೆ ಎಲ್ಲವೂ ನಾಶ ಆಗುದಲ್ಲ, ಅದಕ್ಕೋಸ್ಕರ. ಸೊ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಮ ಪ್ರಾಣಿ ಪ್ರೇಮ ಎದ್ದು ಕಾಣಿಸ್ತಾ ಇದೆ. ಸೊ ನಿಮ್ಮ ಪ್ರೇಮ ಹೀಗೆ ಕಂಟಿನ್ಯೂ ಆಗಲಿ, ಪ್ರಾಣಿಗಳ ಜೊತೆಗೆ ಅದ್ರ ಜೊತೆಗೆ ರೆಸ್ಕ್ಯೂ ಮಾಡುವಂಥದ್ದಾಗಿರಲಿ ಅಥವಾ ಪ್ರಾಣಿಗಳ ರಕ್ಷಣೆ ಮಾಡೋದಾಗಿರಲಿ, ನಿಮ್ಮ ಪಾತ್ರ ದೊಡ್ಡದಾಗಿರಲಿ ಅಂತ ನಾನು ಮಾತ್ರ ಹೇಳ್ತೇನೆ. ಅದ್ರ ಜೊತೆಗೆ ಪ್ರಾಣಿಗಳನ್ನು ಚಿಕಿತ್ಸೆ ಮಾಡುವಂತಹ ವಿಧಾನ, ಈಗ ಪ್ರಾಣಿಗಳಿಗೆ ಸಣ್ಣದೇನೋ ಆಯಿತು, ಸಡನ್ನಾಗಿ ನಮಗೆ ಹೇಗೆ ಅದನ್ನು ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ನಾವು ಮರ್ತು ಬಿಟ್ಟಿದ್ದೇವೆ ಅವುಗಳಿಗೂ ಚಿಕಿತ್ಸೆ ಅಂತ ಇರುತ್ತೆ, ಚಿಕಿತ್ಸೆ ಮಾಡಬೇಕು, ಅದನ್ನು ನಾವು ಮರ್ತಿದ್ದೇವೆ. ಪ್ರಾಣಿಗಳ ಚಿಕಿತ್ಸೆ ಹೀಗೆ ಮಾಡಬಹುದು, ಮಾಡಲಿಕ್ಕೆ ಗೊತ್ತಿಲ್ಲದವರು ಏನು ಮಾಡಬಹುದು? ಪ್ರಾಣಿಗಳಿಗೆ ಈಗ ಮನುಷ್ಯರಿಗೆ ಏನೆಲ್ಲ ರೋಗ ಬರ್ತವೆ ಎಲ್ಲ ಪ್ರಾಣಿಗಳಿಗೂ ಬರ್ತವೆ. ನಮಗೆ ಬರುವಂಥ ಕಾಯಿಲೆ ಏನಿದ್ರು ಪ್ರಾಣಿಗಳಿಗೆ ಬರ್ತದೆ. ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಅದು ಏನಾಗಿದೆ. ಈಗ ಸಾಮಾನ್ಯವಾಗಿ ಒಂದು ಬೀದಿ ನಾಯಿಗಳಲ್ಲಿ ಟ್ಯೂಮರ್ ಥರ ಎಲ್ಲ ಅಲ್ಲೆಲ್ಲಿ ಗೆಡ್ಡೆ ಗೆಡ್ಡೆ ಆಗೋದು, ಅದು ಒಡೆಯೋದು, ನೊಣ ಕೂತ್ಕೊಳ್ಳೋದು, ಹುಳು ಆಗೋದು, ಅಂಥದ್ದೆಲ್ಲ ಇರುವಾಗ ಒಂದು ಮನೆಯಲ್ಲಿ ಸಾಕಿದರೆ ಏನೋ ಒಂದು ಕಾಯಿಲೆ ಬಂದರೆ ದಯವಿಟ್ಟು ನೀವು ಅದನ್ನು ಡಾಕ್ಟರ್ಗೆ ಒಮ್ಮೆ ತೋರಿಸಿ, ತಗೊಂಡೋಗಿ ತೋರಿಸಿ. ಡಾಕ್ಟರ್ ಹತ್ರ ಗೊತ್ತಿದ್ದವರು ಕೊಂಡೋಗಿ ತೋರಿಸ್ತಾರೆ. ಈ ಗೊತ್ತಿಲ್ಲದವರು ಏನಾಗಿ ಏನೇನು ಹಚ್ಚಿಬಿಟ್ಟು ಒಂದು ಗಾಯ ಆಗಿದೆ, ಟ್ಯೂಮರ್ ಆಗಿದೆ ಸಹ ಅವ್ರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಗಾಯ ಆಗಿದೆ ಅರಿಶಿನ ಹಚ್ತಾರಿಲ್ಲ, ಅದು ಕಡಿಮೆ ಆಗೋದು ಕಾಣೋದಿಲ್ಲ. ಅಂಥದ್ದೆಲ್ಲ ಒಂದು ಘಟನೆ ಬರುವಾಗ ಡಾಕ್ಟರ್ಗೆ ತೋರಿಸಿ ಏನು ಕಾಯಿಲೆ ಅಂತ ಅವರು ಅದಕ್ಕೆ ಬೇಕಿದ್ದ ಒಂದು ಚಿಕಿತ್ಸೆ ಕೊಡ್ತಾರೆ. ನಂತರ ಬೀದಿ ನಾಯಿಯಲ್ಲಿ ಅಂಥದ್ದೆಲ್ಲ ಈಗ ಕೆಲವರು ಮನೆಯಲ್ಲಿ ಸಾಕಿ ಆ ಥರದ್ದೆಲ್ಲ ಕಾಯಿಲೆ, ಚರ್ಮ ರೋಗ ಇರ್ಬೋದು ಅಥವಾ ಇನ್ನು ನಾನಾ ರೋಗ. ಈಗ ಪಾರೋ ಎಂಬ ಒಂದು ರೋಗ ಮತ್ತು ಡಿಸ್ಟೆಂಪರ್. ಪಾರೋ ಅಂದರೆ ಅದೊಂದು ರೋಗ. ಪಾರೋ ಅಂದರೆ ಅದು ಮೋಷನಲ್ಲಿ ಬ್ಲಡ್ ಬರೋದು, ಹೆವಿ ಬ್ಲೀಡಿಂಗ್ ಆಗೋದು, ಒಂಥರ ವಿಪರೀತ ವಾಸನೆ. ಆ ಒಂದು ಯಾವಾಗ ಅದರ ಮೋಷನಲ್ಲಿ ಬ್ಲಡ್ ಬಂದು ವಿಪರೀತ ಬ್ಲೀಡಿಂಗ್ ಆಗಿ ವಾಸನೆ ಬರ್ತದೆ, ಆವಾಗ ನಾವು ಅದನ್ನು ಎನಿಸ್ಬೇಕು. ಅದು ಪಾರ್ವೋ ಎಂಬ ಒಂದು ಡಿಸೀಸ್ ಇದೆ, ಅದು ತುಂಬ ಒಂದು ಕ್ರಿಟಿಕಲ್, ಅದು ಭಯಂಕರವಾದ ಒಂದು. ಅದರಲ್ಲಿ ಆ ನಾಯಿಗಳು ಬೇಗ ಚಿಕಿತ್ಸೆ ಸಿಗದಿದ್ದರೆ ಸಾಯುವ ಸಾಧ್ಯತೆ. ಮತ್ತು ಒಂದು ಡಿಸ್ಟೆಂಪರ್, ಅದು ನರದ ಇದರಿಂದ ಬರೋದು. ಮತ್ತು ರೇಬೀಸ್ಗೆ ನಾವು ಅದು ಇದು ಲಸಿಕೆ ಕೊಡಲೇಬೇಕು. ಅದಕ್ಕೋಸ್ಕರ ನಾವು ಹೇಳೋದು ಮೊದಲು ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡಿಸಿ ಸಣ್ಣ ಮರಿ ಇರುವಾಗಲೇ ಮನೆಗೆ ತಂದರೆ ಒಳ್ಳೆಯದು. ಕೊಟ್ಟರೆ ಕೂಡ ಕೆಲವೊಂದು ಬಾರಿ ಬರ್ತದೆ, ಅಟ್ಯಾಕ್ ಆಗ್ತದೆ. ಹಾಗಿರುವಾಗ ನಾವು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಕಾಯಿಲೆ ಬರುವಾಗ ದಯವಿಟ್ಟು ರಸ್ತೆಯಲ್ಲೆಲ್ಲ ಕೊಂಡೋಗಿ ಬಿಡಬೇಡಿ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಎಲ್ಲದಕ್ಕೂ ಚಿಕಿತ್ಸೆ ಕೂಡ ಇದೆ. ಈಗ ಆಗೋದಿಲ್ಲ ಅಂತಿಲ್ಲ, ನಾವು ಪ್ರಯತ್ನ ಪಟ್ಟರೆ ಎಲ್ಲವನ್ನು ಬದುಕಿಸ್ಬೋದು, ಸರಿ ಮಾಡ್ಬೋದು. ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ. ನಿಮಗೆ ಗೊತ್ತಿಲ್ಲದಿದ್ದರೆ ಇನ್ನೊಬ್ಬರ ಹತ್ರ ತಿಳ್ಕೊಳ್ಳಿ, ಯಾರಿಗದು ಗೊತ್ತಿದ್ದವರ ಹತ್ರ. ಒಂದು ವೇಳೆ ನಾನೀಗ ಮನೆಯವರು ಸಾಕಿದ ನಾಯಿಗೆ ಆದರೆ ನಾವು ಡಾಕ್ಟರ್ಗೆ ಕೊಂಡೋಗ್ತಾ ಬರ್ತಾ ಇರ್ತೇವೆ, ಗೊತ್ತುಂಟು. ಈ ಕೆಲವೊಮ್ಮೆ ಬೀದಿ ನಾಯಿಗಳಲ್ಲಿ ಇಂಥ ಸಮಸ್ಯೆ ಕಾಣ್ತವೆ. ಪಾಪ ಒಂದು ನಾಯಿ ಚರ್ಮ ರೋಗದಿಂದ ಬಳಲ್ತಾ ಇರ್ತದೆ, ಇಡೀ ದಿನ ತುರಿಸ್ತಾ ಇರ್ತದೆ, ತುರಿಸಿ ತುರಿಸಿ ರಕ್ತ ಬರ್ತಾ ಇರ್ತದೆ. ಏನು ಮಾಡೋದು ಗೊತ್ತಿರೋದಿಲ್ಲ. ನಿಮಗೆ ಏನು ಮಾಡಲು ಗೊತ್ತಿಲ್ಲದಿದ್ದರೆ ಅಥವಾ ಅಲ್ಲಿ ಯಾರೂ ಕ್ಲಿನಿಕ್ ಇಲ್ಲ, ಡಾಕ್ಟರ್ ಇಲ್ಲ, ಏನೂ ವ್ಯವಸ್ಥೆ ಇಲ್ಲ ಅಂತಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಒಂದು ಚಿತ್ರಣ ತೆಗೆದು ಹಾಕಿ. ಒಂದು ವೇಳೆ ಅಂಥ ಒಂದು ಕಾಯಿಲೆ ನಾಯಿ ಅಥವಾ ಆಕ್ಸಿಡೆಂಟ್ ಆಗಿ ಕಾಲು ತುಂಡಾಯಿತು, ಒಂದು ಬ್ಲೀಡಿಂಗ್ ಆಗ್ತಾ ಉಂಟು, ಏನೋ ರೋಗ ಇರ್ಬೋದು, ಏನು ನಿಮ್ಮ ಹೆಲ್ಪ್ಲೆಸ್ ಆದರೆ ನಿಮಗೆ ಇಷ್ಟು ಮಾಡ್ಬೋದು. 24 ಗಂಟೆ ಫೇಸ್ಬುಕ್ನಲ್ಲಿ ಎಲ್ಲರೂ ಇರ್ತಾರೆ. ಏನು ನಿಮಗೆ ಹೇಗೆ ಇದಕ್ಕೆ ಏನು ಕಾಯಿಲೆಗೆ ಏನು ಮದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾರ್ದಾದ್ರೂ ಸಹಾಯ ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟವರು ನೋಡ್ತಾರೆ ಅಥವಾ ಮೆಸೇಜ್ ಹಾಕ್ತಾರೆ, ಕಮೆಂಟ್ ಮಾಡ್ತಾರೆ, ಇಂಥ ಮೆಡಿಸಿನ್ ಹಾಕಿ ಅಥವಾ ಇಂಥಲ್ಲಿ ಡಾಕ್ಟರ್ ಇದ್ದಾರೆ ತಗೊಂಡು ಹೋಗಿ ಮಾಡ್ಬೋದು. ನಾನಾ ರೀತಿಯಲ್ಲಿ ಇವಾಗ ಸುಲಭ ಉಪಾಯ ನಮಗೆ ಈ ಫೇಸ್ಬುಕ್ ವಾಟ್ಸಪ್ ಇದ್ದ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ನಾವು ಎಲ್ಲ ಸ್ಪ್ರೆಡ್ ಆಗ್ತದೆ ನೋಡಿ, ಒಬ್ಬರಿಂದ ಒಬ್ಬರಿಗೆ ತುಂಬ ಸಹಾಯ ಆಗ್ತದೆ. ಯಾಕೆಂದರೆ ಎಕ್ಸಾಂಪಲ್, ನಾನು ಮೊನ್ನೆ ಒಂದು ಹೋರಿದೆ, ಅದು ಹಾರ್ನ್ ಇಲ್ಲಿ ತನಕ ಬಂದಿತ್ತು, ನನಗೆ ಅದನ್ನು ಏನು ಮಾಡೋದು ಗೊತ್ತಿಲ್ಲ. ಆವಾಗ ನಾನು ಏನು ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದು ಎಲ್ಲ ಸ್ಪ್ರೆಡ್ ಆದಮೇಲೆ ಅದಕ್ಕೆ ಪಡುವರ ತನಕ ತಲುಪಿತು. ಇವಾಗ ಅದು ಸೇಫಾಗಿ ರೆಸ್ಕ್ಯೂ ಆಯಿತು, ಟ್ರೀಟ್ಮೆಂಟ್ ಕೂಡ ಆಯಿತು. ಅದೇ ಕಾರಣ ಈಗ ಮನೆಯವರು ಸಾಕಿದನ್ನು ತಂದು ರಸ್ತೆಯಲ್ಲಿ ಬಿಟ್ಟರು ಅದು ಬೀದಿ ನಾಯಿನೇ, ಅದಕ್ಕೆ ರೋಗ ಮತ್ತಷ್ಟು ಜಾಸ್ತಿ ಆಗ್ತದೆ. ನಂತರ ಅದು ತುರಿಸಿ ತುರಿಸಿ ಇನ್ನೊಂದು ನಾಯಿಗೆ ಸ್ಪ್ರೆಡ್ ಆಗೋದು. ಒಂದು ಬೇರೆ ರೋಗ ಆದರೆ ಅದು ಹರಡುವ ರೋಗ ಕೂಡ ಇದೆ, ಡಿಸ್ಟೆಂಪರ್ ಅಥವಾ ಪಾರ್ವೋ, ಅದು ಎಲ್ಲ ಹರಡುವ ರೋಗ. ಅದು ಒಂದು ಕಡೆ ಕೂತು ಮೋಷನ್ ಮಾಡಿದೆ, ನೊಣ ಕೂತು ಅದು ಇನ್ನೊಂದು ನಾಯಿಯ ಮೇಲೆ ಹೋಗೋದು, ಅದು ಬೇಗ ಸ್ಪ್ರೆಡ್ ಆಗ್ತದೆ. ಆವಾಗ ನಾವು ಜಾಗರೂಕರಾಗಬೇಕು. ಅಂದರೆ ನಮಗೆ ಒಂದು ವೇಳೆ ಕಣ್ಣಿಗೆ ಕಂಡ್ರೆ ದಯವಿಟ್ಟು ಅದನ್ನು, ಈಗ ಬೀದಿ ನಾಯಿ ಆದರೆ ಸಹ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಣಿ ದಯಾ ಸಂಘ ಎಲ್ಲ ಇದ್ದಾರೆ,
ಅವರಿಗೆ ಕರೆ ಮಾಡ್ಬೋದು. ಈಗ ಸಾಮಾಜಿಕ ಫೇಸ್ಬುಕ್ನಲ್ಲೆಲ್ಲ ಸಿಗ್ತದೆ ನಂಬರ್, ಅಂಥವರಿಗೆ ಸಂಪರ್ಕಿಸಿ ನೋಡಿ ಮೇಡಮ್ ಇಂಥಲ್ಲಿ ಒಂದು ನಾಯಿ ನರಳ್ತಾ ಉಂಟು ಏನಾದರೂ ಸರಿ, ಅಂಥ ಒಂದು ರೋಗ ಇದ್ದ ನಾಯಿಗಳಿಗೆ ಪ್ರಾಣಿ ದಯಾ ಸಂಘ ಖಂಡಿತ ಸಹಾಯ ಮಾಡ್ತದೆ. ಅವರು ರೆಸ್ಕ್ಯೂ ಮಾಡ್ತಾರೆ 100%. ಆಕ್ಸಿಡೆಂಟ್ ಕೇಸ್ ಇರ್ಬೋದು ಏನೇ, ಆದರೆ ಮನೆಯಲ್ಲಿ ಸಾಕಿದವರು ನಿಜವಾಗ್ಲೂ ನೀವು ಡಾಕ್ಟರ್ಗೆ ಕೊಂಡೋಗಿ ತೋರಿಸಿ ಚಿಕಿತ್ಸೆ ಕೊಡಿಸಿ. ಬೀದಿ ನಾಯಿ ಆದರೆ ಪ್ರಾಣಿ ದಯಾ ಸಂಘ ಸಹಾಯ ಮಾಡ್ತಾರೆ, ಅಷ್ಟೇ ನಾನು ಹೇಳು. ಎಸ್. ಸೊ ಇವತ್ತು ಕಾರ್ಯಕ್ರಮಕ್ಕೆ ಬಂದರೆ ಮೇಡಮ್, ಜನಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತು ಮೂಕ ಪ್ರಾಣಿಗಳಿಗೂ ಕೂಡ ಒಂದು ಪ್ರಾಶಸ್ತ್ಯ ಕೊಡುವಂಥದ್ದು, ಅದ್ರ ಜೊತೆಗೆ ಮೂಕ ಪ್ರಾಣಿಗಳ ರೋದನೆಯನ್ನು ಕೇಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರಾ, ಜನ ಏನು ಬದಲಾಯಿಸ್ಕೊಳ್ಬೇಕು ಅನ್ನೋದು? ಜನರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಪ್ರಾಣಿಗಳನ್ನು ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಿ, ವಿನಾಕಾರಣ ಅವುಗಳಿಗೆ ನೋವು ಕೊಡಬೇಡಿ. ಯಾಕೆಂದರೆ ನೋಡಿ, ಭೂಮಿ ಎನ್ನುವುದು ನಮಗೆ ಮಾತ್ರ ಅಲ್ಲ, ನಿಜವಾಗ್ಲೂ ಮೊದಲು ಈ ಒಂದು ಭೂಮಿಗೆ ಹಕ್ಕಿರೋದು ಮೂಕ ಪ್ರಾಣಿ ಪಕ್ಷಿಗಳಿಗೆ. ನಾವೀಗ ನಮ್ಮದೇ ಅಂತ ಎಲ್ಲ ಮಾಡ್ಕೊಂಡಿದ್ದೇವೆ. ಆದ ಕಾರಣ ಒಂದು ನಾವು ಬದುಕುವ, ಅವುಗಳನ್ನು ಬದುಕಲಿಕ್ಕೆ ಬಿಡೋಣ. ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಅದೆಲ್ಲ ಇದ್ದರೆ ಮಾತ್ರ ನೋಡಲು ಚಂದ. ನಾವೆನಿಸೋದು ನಾವಿದ್ರೆ ಮಾತ್ರ ಚಂದ, ಅದು ನಿಜವಾಗ್ಲೂ ತಪ್ಪು, ನಮ್ಮ ಸ್ವಾರ್ಥ. ಪ್ರಾಣಿ ಪಕ್ಷಿ ಎಲ್ಲ ಇವುಗಳ ಜೊತೆ ನಾವು ಬೆರೆತಿದ್ರೆ ಎಲ್ಲ ನಮ್ಮ ಜೀವನ ಕೂಡ ಒಂದು ಸಂತೋಷ. ಆದ ಕಾರಣ ಒಂದು ಜೀವಿಗೆ ನಾವು ನೋಯಿಸದೆ, ಅವುಗಳಿಗೆ ನಾವೇನು ತಿಂತೇವ ಅದು ಒಂದು ತುತ್ತು ಅವುಗಳಿಗೆ ಹಾಕುವ. ನಾವು ಒಂದು ಹಸಿದು ಬಂದ ಒಂದು ಯಾವುದೇ ಮೂಕ ಪ್ರಾಣಿ ಪಕ್ಷಿ ಅವುಗಳನ್ನು ಓಡಿಸದೆ ನಮ್ಮಿಂದ ಏನಿದೆ ನಾವು ತಿನ್ನೋ ಒಂದು ತುತ್ತು ನಾವು ಪಕ್ಷಿಗೆ ಸಹ ಇಡ್ಬೋದು, ಅಥವಾ ಒಂದು ಪ್ರಾಣಿಗೆ ಸಹ ಕೊಟ್ಟು ತಿನ್ನೋ, ಹಂಚಿ ತಿನ್ನುವ. ಅದರಿಂದ ದೇವರು ನಮಗೆ ಆಹಾರಕ್ಕೇನು ಕೊರತೆ ಮಾಡೋದಿಲ್ಲ, ನಮಗೆ ದೇವರು ಮತ್ತಷ್ಟು ಜಾಸ್ತಿ ಕೊಡ್ತಾರೆ. ಯಾವಾಗ ನಾವು ಪ್ರಾಣಿ ಪಕ್ಷಿಗಳಿಗೆ ಕೊಡ್ತೇವೋ ದೇವರು ನಮಗೆ ಅದಕ್ಕಿಂತ ಪಟ್ಟು ಜಾಸ್ತಿ ಕೊಡ್ತಾನೆ. ಇದು ಸತ್ಯ, ನನಗೆ ಆದ ಅನುಭವ. ಇವತ್ತು ನಾನು ಇಲ್ಲಿ ತನಕ ಬರಬೇಕಾದ್ರೂ ಕೂಡ ನನಗೆ ಪ್ರಾಣಿಗಳ ಒಂದು ಆಶೀರ್ವಾದ. ನಾನು ಇವತ್ತು ಇಷ್ಟರ ಮಟ್ಟಿಗೆ ಬಂದಿದ್ದೇನೆ. ಇವಾಗ ಎಲ್ಲರೂ ನನಗೆ ಪ್ರೋತ್ಸಾಹಿಸ್ತಾರೆ, ಬಹಳ ಸಂತೋಷ. ಅದು ನನ್ನ ಒಬ್ಬಳಿಂದ ಬಂದದಲ್ಲ, ನನಗೆ ಏನಿದ್ರು ಈ ಒಂದು ನಾನು ಪ್ರಾಣಿಗಳ ಸೇವೆ ಮಾಡೋದರಿಂದ ದೇವರ ಆಶೀರ್ವಾದ. ಇವಾಗ ಯಾರೋ ಹೇಳಿದ ಮಾತಂದರೆ, ನಾವು ಪ್ರಾಣಿಗಳಿಗೆ ಯಾವಾಗ ಸೇವೆ ಮಾಡ್ತೇವೆ ಆ ಪ್ರಾಣಿಗಳು ನಮಗೋಸ್ಕರ ದೇವರಲ್ಲಿ ಬೇಡ್ತವೆ ಅಂತೆ ಒಳ್ಳೆಯದನ್ನು. ಇದು ನಿಜವಾಗ್ಲೂ ಸತ್ಯ. ಯಾವಾಗ ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಆ ಪ್ರಾಣಿಗಳು ದೇವರಲ್ಲಿ ನಮಗೋಸ್ಕರ ಬೇಡ್ತವೆ, ನಾವು ಕೂಡ ಸಂತೋಷವಾಗಿರ್ತೇವೆ. ಹಾಗಿರುವಾಗ ದಯವಿಟ್ಟು ಒಂದು ಪ್ರಾಣಿಗಳಿಗೆ ವಿನಾಕಾರಣ ನೋಯಿಸ್ಲಿಕ್ಕೆ ಹೋಗಬೇಡಿ, ತಂಟೆ ಮಾಡ್ಲಿಕ್ಕೆ ಹೋಗಬೇಡಿ. ಅವ್ರ ಪಾಡಿಗೆ ಅವರನ್ನು ಬದುಕಲಿಕ್ಕೆ ಬಿಡಿ. ಸಾಧ್ಯ ಆಗೋದಾದರೆ ನಾವು ನಮ್ಮಿಂದ ಆದರೆ ಅನ್ನ ಹಾಕುವ, ಇಲ್ಲದಿದ್ದರೆ ಅನ್ನ ಹಾಕುವವರಿಗೆ ತೊಂದರೆ ಕೊಡಬೇಡಿ, ಅಷ್ಟೇ ನಾನು ಹೇಳೋದು. ಸಾಧ್ಯ ಆದರೆ ಒಳ್ಳೆ ಕೆಲಸವನ್ನು ಮಾಡೋಣ, ಒಳ್ಳೆ ಕೆಲಸ ಮಾಡುವವರಿಗೆ ಅಡ್ಡಿ ಆಗುವುದು ಬೇಡ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಟ್ರಸ್ಟ್ ಇದೆ ಮ್ಯಾಮ್, ಈ ಟ್ರಸ್ಟ್ ಯಾವುದನ್ನು ಟ್ರಸ್ಟ್ ಮಾಡಿದೆ? ನಿಮ್ಮ ಟ್ರಸ್ಟಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ಏನು ಮಾಡ್ತಾರೆ? ನಮ್ಮದೊಂದು ಟ್ರಸ್ಟ್ ಲವ್ ಹೋಪ್ ಹೌಸ್ ಅಂತ, ಅದು ಸುಮಾರು 5 ವರ್ಷ ಆಗ್ತದೆ, ನಾಡಿದ್ದು ಜನವರಿಗೆ 5 ವರ್ಷ. ಈ ನಮ್ಮ ಟ್ರಸ್ಟಿಂದ ಮಕ್ಕಳೆಲ್ಲ ಇದ್ದಾರೆ ವಾಲಂಟಿಯರ್ ಆಗಿ, ಈ ಕಾಲೇಜ್ ಸ್ಟೂಡೆಂಟ್ಸ್. ನನ್ನ ಮಗಳನ್ನು ಸೇರಿಸಿ ಅವಳ ಫ್ರೆಂಡ್ಸ್ ಪ್ರತಿ ಸರಿ ಕ್ಯಾಂಪ್ ಇರುವಾಗ ಆ ಮಕ್ಕಳು ಬಂದು ಸಹಾಯ ಮಾಡ್ತಾರೆ ನನಗೆ, ಏನು ಬರೆಯೋದಿರ್ಬೋದು, ಮಾತಾಡೋದಿರ್ಬೋದು. ಆ ಟ್ರಸ್ಟಿನಲ್ಲಿ ನಾವೇನು ಮಾಡ್ತೇವೆ ಅಂದರೆ ಕ್ಯಾಂಪ್ ಇಡ್ತೇವೆ, ಅಡಾಪ್ಷನ್ ಕ್ಯಾಂಪ್. ಯಾವಾಗ ಒಂದು 10-20 ನಾಯಿ ಮರಿಗಳು ಇದ್ದರೆ ನಾವು ಕ್ಯಾಂಪ್ ಇಡ್ತೇವೆ. ಕ್ಯಾಂಪ್ ಮೂಲಕ ನಾವು ಮರಿಗಳನ್ನು ಕೊಡ್ತೇವೆ. ನಂತರ ಟ್ರಸ್ಟ್ನ ಮೂಲಕ ನಾವು ಸಂತಾನಹರಣ ಚಿಕಿತ್ಸೆ ಉಚಿತವಾಗಿ ಮಾಡಿಕೊಡುವುದು. ಓಕೆ. ಅದು ದೇಸಿ ನಾಯಿಗಳಿಗೆ ಮಾತ್ರ, ಬಡ ಕುಟುಂಬದವರಿಗೆ. ಯಾಕೆಂದರೆ ಪಾಪ ಅವರಿಗೆ ಕಷ್ಟ ಇರ್ತದೆ, ನಿಜವಾಗ್ಲೂ ನಾಯಿಗಳನ್ನು ಚೆನ್ನಾಗಿ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ, ಒಂದು ತುತ್ತು ಆಹಾರ ನೀಡಿ. ಅಂಥವರಿಗೆ ಸರ್ಜರಿ ಮಾಡಲಿಕ್ಕೆ ಹಣ ಇರೋದಿಲ್ಲ, ಕಷ್ಟ ಇರ್ತದೆ. ಅಂಥವರಿಗೆ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಸಹಾಯ ಮಾಡ್ತೇವೆ. ಭಾಳ ಖುಷಿ ಆಯಿತು ನಿಮ್ಮ ಟ್ರಸ್ಟ್ನ ಬಗ್ಗೆ ಕೂಡ ಕೇಳಿ. ಅದ್ರ ಜೊತೆಗೆ ನೀವು ಇವತ್ತು ಸಾಕಷ್ಟು ಜನರಿಗೆ ಮಾದರಿಯಾಗಿ ನಿಂತಿದ್ದೀರಿ. ಪ್ರಾಣಿಗಳನ್ನು ಪ್ರೀತಿಸಿದ್ರೆ ಅದರ ಪುಣ್ಯ ಬೇರೆ, ಅದರ ಫಲವೇ ಬೇರೆ ಅನ್ನುವಂಥದ್ದು ನೀವು ಇವತ್ತು ನಿರೂಪಿಸಿದೆ ಕೂಡ. ಕೊನೆಯದಾಗಿ ನಿಮಗೆ ಹೇಗೆ ಅನ್ನಿಸ್ತು ಇವತ್ತು ಸ್ಪಂದನ ವಾಹಿನಿಗೆ ಬಂದರೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದರೆ ಹೇಗೆ? ಸ್ಪಂದನದವರು ನನ್ನನ್ನು ಇಲ್ಲಿ ಕರೆದದ್ದು ನನಗೆ ಬಹಳ ಸಂತೋಷ. ಯಾಕೆಂದರೆ ನನ್ನ ಒಳಗೆ ಇದ್ದಂಥ ಒಂದು ಎಕ್ಸ್ಪೀರಿಯನ್ಸ್, ಏನೋ ಒಂದು ಜನರಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿತು. ಯಾಕೆಂದರೆ ಇಲ್ಲಿ ಅದು ತುಂಬ ಜನರಿಗೆ ರೀಚ್ ಆಗ್ತದೆ ನೋಡಿ. ಈ ಒಂದು ವೇದಿಕೆಗೆ ಬಂದು ಅದು ಒಂದು ಒಳ್ಳೆಯ ಕೆಲಸ. ನೀವು ನನ್ನನ್ನು ಕರೆದ್ರಿ, ನನ್ನನ್ನು ಒಂದು ಗುರುತಿಸಿದ್ರಿ ನೋಡಿ. ಆ ಗುರುತಿಸಿದಿಂದ ನಾನು ಜನರಿಗೆ ಆದಷ್ಟು ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನನಗೆ ನೀಡಲಿಕ್ಕೆ ಅವಕಾಶ ಸಿಕ್ಕಿತು. ಮೊದಲಿಗೆ ನಿಮಗೆ ತುಂಬ ಥ್ಯಾಂಕ್ಸ್, ನನಗೆ ಇದೇ ಒಂದು ಅವಕಾಶ ಕೊಟ್ಟದಕ್ಕೆ. ಎಲ್ಲರಿಗೆ ನಾನು ಸ್ಪಂದನ ಒಂದು ಎಂಟೈರ್ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಮಾಡ್ತಿರುವಂಥ ಕೆಲಸಕ್ಕೆ ನಮ್ಮ ದೊಡ್ಡ ಸೆಲ್ಯೂಟ್. ಯಾಕಂತ ಹೇಳಿದರೆ ಪ್ರಾಣಿಗಳನ್ನು ಪ್ರೀತಿಸುವ ಒಂದು ಕಲೆ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ, ಆ ಗುಣ ಎಲ್ರಿಗೂ ಬರೋದಿಲ್ಲ. ನಿಮ್ಮಲ್ಲಿದೆ, ಅದನ್ನು
ನಾವು ಮೆಚ್ಚುತ್ತೇವೆ. ಅದ್ರ ಜೊತೆಗೆ ನಿಮ್ಮ ಈ ಒಂದು ಕೆಲಸದಲ್ಲಿ ನಮ್ಮ ಸಹಕಾರ ಖಂಡಿತವಾಗ್ಲೂ ಇರ್ತದೆ ಅನ್ನೋಂಥ ಭರವಸೆ ಕೊಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜನ ಜಾಗೃತಿ ಅನ್ನುವಂಥದ್ದು ಇದು ಕೇವಲ ಜನ ಜಾಗೃತಿ ಅಲ್ಲ, ನಮ್ಮ ಮನುಷ್ಯತ್ವದ ಜಾಗೃತಿ ಆಗಬೇಕು. ನಮ್ಮ ಮನುಷ್ಯತ್ವ ಎಚ್ಚೆತ್ತುಕೊಳ್ಳಬೇಕು, ಮಾನವೀಯತೆಯನ್ನು ನಾವು ಮೆರೆಸಬೇಕು. ಮಾನವೀಯತೆಯನ್ನು ಮನುಷ್ಯರಿಗೆ ಮಾತ್ರ ಅಲ್ಲ, ಮೂಕ ಪ್ರಾಣಿಗಳಿಗೂ ಕೂಡ ತೋರಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಗೆಯ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇದ್ದೀನಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ.